ನಮಸ್ಕಾರ. ದಿನದ ಪ್ರಚಲಿತ ಕಾರ್ಯಕ್ರಮಕ್ಕೆ, ದಿನದ ವಿದ್ಯಮಾನಗಳ ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈ ದಿನ ಪ್ರತಿಭಾ ಮಾತು ವಿವಾದವಾಯಿತು. ಪ್ರತಿಭಾ ಕುಳಾಯಿ ಅನ್ನುವ ಕಾರ್ಪೊರೇಟರ್ ಕಾರ್ಕಳದಲ್ಲಿ ಮಾಡಿದಂಥ ಭಾಷಣ, ಸಾಯಲಿಕ್ಕೆ ಮನಸ್ಸಿದ್ರೆ ಬಿಲ್ಲವ ಯುವಕರು ಹೋಗಿ ಸಂಘ ಪರಿವಾರ ಸೇರಿ ಅನ್ನುವಂಥ ಭಾಷಣ ಏನಿದೆ, ಯುವಕರು ಹೋಗಿ ಸಂಘ ಪರಿವಾರ ಸೇರಿ ಅಂತ ಎನ್ನುವಂಥ ಭಾಷಣ ಏನಿದೆ, ಇದು ವಿವಾದಕ್ಕೆ ಈಡು ಮಾಡಿರುವಂಥದ್ದು. ಏನಿದು ಪ್ರತಿಭಾ ಮಾತು ವಿವಾದಕ್ಕೀಡಾಯಿತು. ನೀವು ಎಸ್, ನಮ್ಮ ಜೊತೆ ಇವತ್ತು ಈ ಒಂದು ಸಂವಾದದಲ್ಲಿ ಪಾಲ್ಗೊಂಡು ಈ ಬಗೆಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಲಿಕ್ಕಾಗಿ ಕಾರ್ಪೊರೇಟರ್ ಮತ್ತು ಕಾಂಗ್ರೆಸ್ ಮುಖಂಡೆ ಪ್ರತಿಭಾ ಕುಳಾಯಿ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಂಘ ಪರಿವಾರ, ನಿರುದ್ಯೋಗಿಗಳು ಸಂಘ ಪರಿವಾರ ಸೇರಬೇಕು ಅಥವಾ ಸಾಯಲಿಕ್ಕೆ ಮನಸ್ಸಿರುವವರು ಸಂಘ ಪರಿವಾರ ಅಂದ್ರೆ ಏನಿದ್ರ ಮಾತಿನ ಅರ್ಥ ಏನು ಅಂತ ಈಗಾಗಲೇ ನೋಡ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ. ಈ ಸಂಘ ಪರಿವಾರಕ್ಕೆ ಸೇರಿದ ಎಷ್ಟೋ ಯುವಕರ ಹತ್ಯೆಯಾಗಿದೆ, ಎಷ್ಟೋ ಯುವಕರು ಅವರ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. ಅದಕ್ಕೆ ನಾನು ಈ ಮಾತನ್ನು ಹೇಳಿದ್ದೇನೆ. ಮತ್ತು ಈ ಸಂಘ ಪರಿವಾರಕ್ಕೆ ಅಥವಾ ಈ ಸಂಘಟನೆಗಳಿಗೆ ಹೆಚ್ಚಾಗಿ ಸೇರುವವರು ನಿರುದ್ಯೋಗರಾಗಿರ್ತಾರೆ ಅಥವಾ ಯಾರು ವೈಟ್ ಕಾಲರ್ ಜಾಬ್ ಮಾಡುವವರು ಆಗಿ ಇರುವುದಿಲ್ಲ. ಈಗ ನಾವು ನೋಡ್ತಾ ಇದ್ದೇವೆ, ಎಷ್ಟು ಜನ ಲೀಡರ್ಸ್ ಇದ್ದಾರೆ ಸಂಘ ಪರಿವಾರದಲ್ಲಿ ಅಥವಾ ಸಂಘಟನೆಗಳಲ್ಲಿ. ಎಷ್ಟು ಜನರ ಮಕ್ಕಳು ಈ ಸಂಘ ಪರಿವಾರ ಅಥವಾ ಸಂಘಟನೆಯಲ್ಲಿ ಸದಸ್ಯರಾಗಿದ್ದಾರೆ, ಕಾರ್ಯಕರ್ತರಾಗಿದ್ದಾರೆ. ಅವರ ಮಕ್ಕಳು ಡಾಕ್ಟರ್, ಇಂಜಿನಿಯರ್ಸ್ ಆಗಬೇಕು. ಆದರೆ ಈ ಹಿಂದುಳಿದ ವರ್ಗದ, ಸ್ಪೆಷಲಿ ಹಿಂದುಳಿದ ವರ್ಗದವರು ಯಾರಿದ್ದಾರೆ, ಅವರು ಈ ಸಂಘ ಪರಿವಾರಕ್ಕೆ ಸೇರಿ ಅವರ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಆ ಮಾತನ್ನು ನಾನು ಹೇಳಿದ್ದು. ಅಲ್ಲಿ ಬಿಲ್ಲವ ಯುವಕರು ಮಾತ್ರ ಅಲ್ಲ, ನಾನು ಬಿಲ್ಲವ ಅಂತ ಎಲ್ಲಿ ಮೆನ್ಷನ್ ಮಾಡಲಿಲ್ಲ, ಬಿಲ್ಲವ ಅಂತ ನಾನು ಎಲ್ಲಿ ಹೇಳಲಿಲ್ಲ, ಯುವಕರು ಅಂತ ಹೇಳಿದ್ದು. ಯುವಕರು ಅಂತ ಹೇಳಿದ್ದು ಅದರಲ್ಲೂ ಹಿಂದುಳಿದ ವರ್ಗದವರು. ಮತ್ತೆ ಬಿಲ್ಲವ ಅಂತ ನಾನು ಹೇಳಿದ್ರೆ ತಪ್ಪು ಆಗುದಿಲ್ಲ, ಯಾಕೆಂದ್ರೆ ನಾವು ದಿನನಿತ್ಯ ಪೇಪರಲ್ಲಿ ನೋಡ್ತಾ ಇದ್ದೇವೆ. ನಾನು ಹೇಳಿಲ್ಲ, ಇವಾಗ ನಾನು ಹೇಳ್ತಾ ಇದ್ದೇನೆ. ಪೇಪರಲ್ಲಿ ನೋಡ್ತಾ ಇದ್ದೇವೆ, ಯಾವುದೇ ಒಂದು ಮರ್ಡರ್ ಆಗಲಿ ಅಥವಾ ಕಳ್ತನ ಆಗಲಿ, ಏನೇ ಆಗಲಿ, ಅದರಲ್ಲಿ ಹೈಯೆಸ್ಟ್ ಇರೋದು ನನ್ನ ಕಮ್ಯುನಿಟಿಯ ಹುಡುಗರು. ಸೊ ನನಗೆ ಆ ಚಿಂತನೆ ಇದೆ. ನಾನೊಂದು ಹಿಂದುಳಿದ ವರ್ಗದ ಮಹಿಳೆಯಾಗಿ ನನಗೆ ಆ ಚಿಂತನೆ ಇದೆ. ನಮ್ಮ ಯುವಕರು ಇದಕ್ಕೆಲ್ಲ ಬಲಿ ಆಗ್ತಾ ಇದ್ದಾರೆ, ರಾಜಕೀಯ ಷಡ್ಯಂತ್ರಕ್ಕೆ ಬಲಿ ಆಗ್ತಾ ಇದ್ದಾರೆ. ರಾಜಕೀಯದವರು ಬರ್ತಾರೆ, ರಾಜಕೀಯ ಮಾಡ್ತಾರೆ, ಹೋಗ್ತಾರೆ. ಅವ್ರಿಗೆ ಬರೀ ಅವರ ಎಲೆಕ್ಷನ್, ಅವರ ಪೋಸ್ಟ್ ಪೊಸಿಷನ್ ಮಾತ್ರ ಅವರ ತಲೆಯಲ್ಲಿರ್ತದೆ. ಇಲ್ಲಿ ಸಂಘ ಪರಿವಾರದವರು ಹೇಳಿರುವಂತದ್ದು ಹಿಂದೂಗಳ ಹತ್ಯೆ ಆಗ್ತಾ ಇದೆ, ಹಿಂದೂ ಯುವಕರ ಹತ್ಯೆ ಆಗ್ತಾ ಇದೆ, ಹಾಗೆ ಮಾಡ್ತಾ ಇರುವವರು ಯಾರು? ಅದೇ ನನ್ನ ಪ್ರಶ್ನೆ. ಈಗ ಹಿಂದೂ ಹುಡುಗರನ್ನು ಅವರ ಸಂಘಟನೆಯ ಹುಡುಗರೇ ಕೊಂದದ್ದು ಎಷ್ಟೋ ಉದಾಹರಣೆಗಳು ನಮ್ಮಲ್ಲಿದೆ, ಎಷ್ಟೋ ಉದಾಹರಣೆಗಳಿದೆ. ಮಣಿಕಂಠ ಆಗಿರ್ಬೋದು, ಮತ್ತೆ ಬಾಳಿಗ ಆಗಿರ್ಬೋದು, ಹರೀಶ್ ಪೂಜಾರಿ ಆಗಿರ್ಬೋದು, ಶಿವರಾಜ್ ಆಗಿರ್ಬೋದು, ಕಾರ್ತಿಕ್ ರಾಜ್ ಆಗಿರ್ಬೋದು, ಎಷ್ಟೋ ಜನರ ಹತ್ಯೆ ಇಲ್ಲಿ ಆಗಿದೆ ನಮ್ಮ ದಕ್ಷಿಣ ಕನ್ನಡ. ಇದು ಒಂದು ಸಣ್ಣ ಲಿಸ್ಟ್ ನಾನು ಕೊಡ್ತಾ ಇದ್ದು. ಸಂಘಟನೆಯಲ್ಲಿ ಇದ್ದವರೇ ಕೊಲ್ತಾ ಇದ್ದಾರೆ. ಯಾಕೆ ಕೊಲ್ತಾ ಇದ್ದಾರೆ? ಅದೇ ನಾನು ಹೇಳೋದು. ನೋಡಿ, ಹೌದು, ಶರತ್ ಮಡಿವಾಳ ಆಗಿರ್ಬೋದು, ಸುಖಾನಂದ್ ಶೆಟ್ಟಿ ಆಗಿರ್ಬೋದು, ಪ್ರಶಾಂತ್ ಪೂಜಾರಿ ಆಗಿರ್ಬೋದು, ಸಂಘಟನೆಯಲ್ಲಿದ್ದ ಹುಡುಗರು ಸಾಯ್ಲಿಕ್ಕೆ ಇರುವುದಾ ಅಂತ ನನ್ನ ಪ್ರಶ್ನೆ. ಸಂಘಟನೆಯಲ್ಲಿದ್ದ ಹುಡುಗರು ಸಾಯ್ಲಿಕ್ಕೆ ಇರುವುದಾ? ಸಾಯ್ಲಿಕ್ಕೆ ಬೇಕಾಗಿ ಸಂಘಟನೆ ಸೇರ್ಬೇಕಾ ಅಂತ ನನ್ನ ಪ್ರಶ್ನೆ. ಯಾರೇ ಆಗಿರ್ಲಿ, ಅದು ನೋಡಿ, ಹಾಗಾದ್ರೆ ಸಂಘ ಪರಿವಾರ ಸಂಘಟನೆ ಅಂದ ಕೂಡ್ಲೆ ಹಾಗಾದ್ರೆ ಕೋಮುವಾದಿ ಶಕ್ತಿ ಅಂತ ಆಯ್ತಲ್ಲ. ಯಾವುದೇ ಧರ್ಮದಲ್ಲಿ ಆಗಿರ್ಲಿ ಸಂಘಟನೆ ಅನ್ನುವಂಥದ್ದು ಕೋಮುವಾದ ಶಕ್ತಿ ಅಂತ ಆಯ್ತಲ್ಲ. ಇಲ್ಲಿ ಹೋದ ಹುಡುಗರು ಅವರ ಪ್ರಾಣಗಳನ್ನು ಕಳ್ಕೊಳ್ತಾ ಇದ್ದಾರೆ. ಯಾಕೆ ಬೇಕಾಗಿ? ಇದನ್ನು ನಾವು ಈಗ ಚಿಂತನೆ ಮಾಡುವ ಸಮಯ ಬಂದಿದೆ ಅಂತ ನನಗೆ ಅನಿಸಿತು. ಇದು ನನ್ನ ಅಭಿಪ್ರಾಯ, ನಾನು ಅದನ್ನು ವ್ಯಕ್ತಪಡಿಸಿದೆ. ಯಾಕೆಂದ್ರೆ ನಾನು ಕಾರ್ಕಳದಲ್ಲಿ ಯೂತ್ ಕಾಂಗ್ರೆಸ್ ಒಂದು ಪ್ರತಿಭಟನೆ ಕಾರ್ಯಕ್ರಮ ನಡೆಸಿತ್ತು. ಆ ಸಭೆಗೆ ನಾನು ಹೋಗಿದ್ದು. ಯಾರು ಯುವಕರು ಈ ಸಂಘಟನೆಗಳಿಗೆ ಬಲಿಯಾಗಬೇಡಿ ಅಂತ ಹೇಳುವ ಮಾತನ್ನು ನಾನು ಹೇಳಿದೆ. ನಾನು ಸತ್ಯವನ್ನು ಹೇಳಿದ್ದೇನೆ. ನಾನೇನು ಎಲ್ಲಿ ಆಗದ ವಿಷಯ ಕಾರಣಗಳು ಏನು ಅಂತ ಹೇಳ್ತೀರಿ? ಹೌದು, ಬಲಿ ಆಗ್ತಾ ಇದ್ದಾರೆ. ರಾಜಕೀಯದವರು ಅವರವರ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಈ ಯುವಕರನ್ನು ಬಳಸ್ತಾ ಇದ್ದಾರೆ. ಅವರ ಮಕ್ಕಳನ್ನು ಕಳಿಸ್ಲಿ ಅಲ್ಲ, ಎಲ್ಲ ರಾಜಕೀಯ ಪಕ್ಷದವರು ಅವರವರ ಯುವಕರನ್ನು, ಅವರವರ ಕಾರ್ಯಕರ್ತರನ್ನು ಇಂಥ ಕೃತ್ಯಗಳಿಗೆಲ್ಲ ಬಳಸ್ತಾ ಇದ್ದಾರೆ. ಕಾಂಗ್ರೆಸ್ನವರು ಕೂಡ ಹಾಗೆ ಬಳಸಿಕೊಳ್ತಾರೆ. ನಮ್ಮಲ್ಲಿ ಎಲ್ಲಿದೆ? ನಮ್ಮಲ್ಲಿ ಯಾರ ರೀತಿ ಇದರಲ್ಲಿ ಸತ್ತಿದ್ದಾರೆ? ನಮ್ಮ ಕಾರ್ಯಕರ್ತರು ಯಾರು ಸತ್ತಿದ್ದಾರೆ ಈ ರೀತಿ? ನಮ್ಮ ಕಾರ್ಯಕರ್ತರು ಯಾರು ಕೊಂದಿದ್ದಾರೆ? ಒಂದಿಬ್ರು ಏನೋ ಸತ್ತಿರ್ಬಹುದು, ಆದ್ರೆ
ವೈಯಕ್ತಿಕ ಕಾರಣದಿಂದ ಅವರು ಸತ್ತಿದ್ದಾರೆ. ಆದರೆ ನೀವು ಹೇಳುವಂಥದ್ದು ಈ ಎಲ್ಲ ಕೊಲೆಗಳು ಆಗ್ತಾ ಇರುವಂಥದ್ದು ಕೋಮು ರಾಜಕೀಯಕ್ಕೆ ಸಂಬಂಧಪಟ್ಟಿರುವಂಥ ಕಾರಣಗಳು. ಖಂಡಿತ. ಈಗ ಇನ್ನು ಸ್ವಲ್ಪ ದಿನದಲ್ಲಿ ಎಲೆಕ್ಷನ್ ಬರ್ತದೆ. ಎಲೆಕ್ಷನ್ ಬಂದಾಗ ಮತ್ತೆ ಈ ರಾಜಕೀಯ ಶುರು ಆಗ್ತದೆ. ಕೋಮು ಗಲಭೆಗಳನ್ನು ಎಬ್ಬಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಇಲ್ಲಿ ರಾಜಕೀಯ ಮಾಡಬೇಕು ಅವರಿಗೆ, ಯಾಕೆಂದ್ರೆ ಎಲೆಕ್ಷನ್ ವಿನ್ ಮಾಡಬೇಕು. ಅವ್ರದೇ ಆದ ಸ್ಟ್ರಾಟಜಿ ಇದೆ. ನಮ್ಮ ಕಾರ್ಯಕರ್ತರೇ ಕೊಲ್ಲುವುದು ಅಂದ್ರೆ ಅದರ ಅರ್ಥ ಏನು? ನಾವು ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಆದ್ರೆ ಇಷ್ಟರಿಗೆ ಆಗಿದೆ ಅಲ್ಲ. ಉದಾಹರಣೆ ನಾನು ಕೊಟ್ಟೆ ಅಲ್ಲ. ಶಿವರಾಜ್ ಆಗಿರ್ಬೋದು, ಮಣಿಕಂಠ ಆಗಿರ್ಬೋದು, ವಿನಾಯಕ್ ಬಾಳಿಗ ಆಗಿರ್ಬೋದು, ಹರೀಶ್ ಪೂಜಾರಿ ಆಗಿರ್ಬೋದು, ನಾವು ನೋಡಿದೇವಲ್ಲ ಯಾರನ್ನು ಕೊಂದದ್ದು, ಯಾಕೆ ಕೊಂದದ್ದು. ಇವೆಲ್ಲವೂ ಕೂಡ ಆ ಪಕ್ಷದ ಕಾರ್ಯಕರ್ತರುಗಳೇ. ಅಂದ್ರೆ ವೈಯಕ್ತಿಕವಾದಂತ ಕಾರಣಗಳು ಇದ್ದಿರಬಹುದು. ಇರಬಹುದು, ಇಲ್ಲ ಅಂತ ನಾನು ಹೇಳಿಲ್ಲ, ಇರಬಹುದು. ಅಂದ್ರೆ ಎರಡೂ ಕಾರಣಗಳಲ್ಲಿ ಆಗಿದ್ರು ಕೂಡ ಆ ಯುವಕರು ಅಲ್ಲಿ ಸಾಯ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈ ಸ್ಟೇಟ್ಮೆಂಟ್ ಅನ್ನು ತಾವು ಕೊಟ್ಟಿದ್ದೀರಂತ. ಅಂದ್ರೆ ಸಂಘ ಪರಿವಾರದ ಬೇರೆ ಬೇರೆ ಸಂಘಟನೆಗಳ ಮೂಲಕ ಯುವಕರ ಹತ್ಯೆಗಳು ಆಗ್ತಾ ಇರುವಂತದ್ದು, ಆ ಸಂಘಟನೆಯವರೇ ಇವರನ್ನು ಕೊಲೆ ಮಾಡ್ತಾ ಇದ್ದಾರೆ ಅಂತ. ಈಗ ಸಂಘಟನೆ ಮಾಡೋದು ಯಾಕೆ? ಒಂದು ಧರ್ಮದಲ್ಲಿ, ಪ್ರತಿಯೊಂದು ಧರ್ಮದಲ್ಲಿ ಬೇರೆ ಬೇರೆ ಸಂಘಟನೆಗಳಿದೆ. ಯಾಕೆ ಹಾಗೆ ಮಾಡ್ತಾರೆ? ಆ ಧರ್ಮವನ್ನು ರಕ್ಷಿಸಲಿಕ್ಕೆ ಬೇಕಾಗಿ ಮಾಡ್ತಾರೆ. ಆ ಧರ್ಮದ ಹುಡುಗರಿಗೆ ರಕ್ಷಣೆ ಇಲ್ಲ ಅಂತ ಆದ್ಮೇಲೆ ಆ ಸಂಘಟನೆದು ಏನು ಪ್ರಯೋಜನ? ಆ ಧರ್ಮದ ರಕ್ಷಣೆಗೆ ಬೇಕಾಗಿ ಸಂಘಟನೆಗಳಿದೆ. ಆ ಧರ್ಮದ ರಕ್ಷಣೆ ಅಲ್ಲಿದ್ದ ಹುಡುಗರಿಗೆ ಇಲ್ಲ ಅಂತ ಆದ್ಮೇಲೆ ಇವರು ಯಾರ ರಕ್ಷಣೆಯನ್ನು ಮಾಡ್ತಾರೆ? ಅಲ್ಲ, ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇರುವಂತದ್ದು SDPI ಅಂತ ಕೋಮುವಾದಿ ಸಂಘಟನೆ. ಖಂಡಿತ ಅದನ್ನು ನಿಷೇಧಿಸಬೇಕು ಅಂತ ನಾವು ಎಷ್ಟೋ ಸಲ ಚರ್ಚೆಗೆ ಬಂದಾಗ ಯುವಕರನ್ನ ಹತ್ಯೆ ಮಾಡ್ತಾ ಇದ್ದಾರೆ ಅಂತ ಅವರನ್ನು ನಾನು ಖಂಡಿಸ್ತೇನೆ. ಆರೋಪಿಗಳು ಅವರನ್ನು ನಾನು ಖಂಡಿಸ್ತೇನೆ. ಆ ಭಾಷಣದಲ್ಲಿ ನೀವು ಅದನ್ನು ಕೂಡ ಹೇಳ್ಬಹುದಾಗಿತ್ತು. ಹೇಳ್ಬಹುದಾಗಿತ್ತು. ಅಲ್ಲಿ ಆ ಸಮಯ ಸಂದರ್ಭ ಬರ್ಲಿಲ್ಲ, ನಾನು ಹೇಳಲಿಲ್ಲ. ಹಾಗಾದ್ರೆ ಕೇವಲ ಸಂಘ ಪರಿವಾರ ಮಾತ್ರ ಅಲ್ಲ, ನಾನು ಖಂಡಿಸ್ತಾ ಇದ್ದೇನೆ. ಪ್ರತಿ ಒಂದು ಧರ್ಮದಲ್ಲಿರುವಂತಹ ಸಂಘಟನೆಗಳನ್ನು ನಾನು ಖಂಡಿಸ್ತಾ ಇದ್ದೇನೆ. SDPI ಆಗ್ಲಿ, ಯಾವುದೇ ಆಗ್ಲಿ, ಎರಡು ಕಡೆಯಲ್ಲಿ ಇರುವಂತಹ ಕೋಮುವಾದಿ ಸಂಘಟನೆಗಳನ್ನು ನೀವು ವಿರೋಧಿಸ್ತೇನೆ. ಸೊ ಈ ಹಿನ್ನೆಲೆ ಯಾಕೆಂದ್ರೆ ಈ ಎರಡು ಈ ಬೇರೆ ಬೇರೆ ಧರ್ಮದಲ್ಲಿದ್ದ ಸಂಘಟನೆಗಳು ಸುಮ್ಮನೆ ಈ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಿಕೊಂಡು ನಮ್ಮಂತ ಈ ಜನಸಾಮಾನ್ಯರ ಜೀವನವನ್ನು ಅಸ್ತವ್ಯಸ್ತ ಮಾಡ್ಲಿಕ್ಕೆ ಪ್ರಯತ್ನಿಸಿದೆ ಎಷ್ಟೋ ಸಲ. ಇನ್ನಷ್ಟು ಪ್ರಶ್ನೆಗಳನ್ನು ಕೇಳಬೇಕು. ಒಂದು ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಪ್ರತಿಭಾ ಕುಳಾಯಿ ಅವರ ಜೊತೆಗಿನ ಈ ಸಂವಾದ ಮೊದಲು. ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಪ್ರತಿಭಾ ಕುಳಾಯಿ ಇದ್ದಾರೆ. ಈಗಾಗಲೇ ನಾವು ಮಾತಾಡ್ತಿದ್ದೆವು. ಅಂದ್ರೆ ಪ್ರತಿಭಾ ಕುಳಾಯಿ ಅವರೇ, ನಿಮ್ಗೆ ಯಾಕೆ ಈ ಸಂಘ ಪರಿವಾರ ಸಂಘಟನೆಗಳ ಇಷ್ಟು ಕೋಪ ಅಂತ? ಸಂಘ ಪರಿವಾರ ಸಂಘಟನೆಯಿಂದ ನನಗೆ ಕೋಪ ಏನಿಲ್ಲ. ನನಗೆ ಬೇಸರ ಏನಂದ್ರೆ ಇವರು ಸಂಘ ಪರಿವಾರ ಸಂಘಟನೆ ಅಂತೆಲ್ಲ ಹೇಳ್ತಾರಲ್ಲ, ಇಲ್ಲಿ ಇವ್ರು ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಡ್ತಾರೆ ಅಂತ ಹೇಳ್ತಾರೆ. ನೀವು ಫೇಸ್ಬುಕ್ಕಲ್ಲಿ ಹೋಗಿ ನೋಡಿ ಏನು ಆದ್ಯತೆ ಕೊಡ್ತಾರೆ ಅಂತ ಹೇಳಿ ನಿಮಗೆ ತಿಳಿತದೆ. ಒಂದು ಮತ್ತೆ ಸಂಘ ಪರಿವಾರದವರು, ಸಂಘ ಪರಿವಾರ ಅಲ್ಲ, ಸಂಘಟನೆಯವರು ಲಾಸ್ಟ್ ಟೈಮ್ ನೋಡಿರ್ಬೋದು ನೀವು, ನಳಿನ್ ಕುಮಾರ್ ಅವರ ಎಲೆಕ್ಷನ್ ಟೈಮಲ್ಲಿ ಸಹ ನನ್ನನ್ನು ಟಾರ್ಗೆಟ್ ಮಾಡಿಕೊಂಡು ನನಗೆ ತುಂಬ ಉಪದ್ರ ಮಾಡಿದ್ರು. ಎಲೆಕ್ಷನ್ ಹೊತ್ತಲ್ಲಿ ನಾವು ಕ್ಯಾಂಪೇನಿಂಗ್ ಮಾಡುವಾಗ ಕಾಂಗ್ರೆಸ್ನವರು ಈ ಕ್ಷೇತ್ರಕ್ಕೆ ಬರಬಾರ್ದು, ಒಂದು ಪರ್ಟಿಕ್ಯುಲರ್ ಕ್ಷೇತ್ರಕ್ಕೆ ಬರಬಾರ್ದು ಅಂತ ಹೇಳಿ ನನ್ನನ್ನು ತಡೆದಿದ್ದು. ಅದು ಒಂದು ದೊಡ್ಡ ನ್ಯೂಸ್ ಆಗಿತ್ತು ಕುಳಾಯಲ್ಲಿ, ಕೊಡಿಕೆರೆಯಲ್ಲಿ. ಈಗ ನಾನು ಹೇಳುವಂಥದ್ದು, ಇವರು ಮಾತೃ ದೇವೋ ಭವ ಹೇಳ್ತಾರೆ, ಭಾರತ್ ಮಾತಾ ಹಾಗಿದ್ದರೆ ಅವರಿಗೆ ನಿಮ್ಮ ಮೇಲೆ ಬಹಳ, ನನಗೆ ಅದು ಗೊತ್ತಿಲ್ಲ. ಬಟ್ ಇವರು ಹೆಣ್ಮಕ್ಳ ರಕ್ಷಣೆ ಮಾಡುವವರು ಇಷ್ಟೆಲ್ಲ ಕೀಳುಮಟ್ಟಕ್ಕೆ ಹೋಗ್ತಾರೆ, ಬರೀತಾರೆ ಅಂತಾದ್ರೆ ನೀವು ಯಾವುದು ಬೇಡ, ಫೇಸ್ಬುಕ್ಕಿಗೆ ಹೋಗಿ ಈ ಮೊನ್ನೆ ಆದ ಘಟನೆಗೆ ಜಸ್ಟ್ ಅವ್ರು ಯಾವ ರೀತಿ ಪ್ರತಿಕ್ರಿಯಿಸಿದ್ದಾರೆ ಅಂತ ಒಂದು ನೋಡಿ, ಎಷ್ಟು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ನೋಡಿ. ಒಂದು ಹೆಣ್ಣು ಮಕ್ಕಳಿಗೆ ಆ ರೀತಿ ಬರೀತಾರೆ ಅಂತಾದ್ರೆ ತುಂಬಾ ಬೇಜಾರಾಗ್ತದೆ. ನನಗೆ ಬರ್ದಿದ್ದಾರೆ ಅಂತಲ್ಲ, ಮೇ ಬಿ ಅವರ ಕಲ್ಚರೇ ಅಷ್ಟು, ಅವ್ರವ್ರ ತಾಯಂದ್ರಿಗೆ, ಅಕ್ಕಂದ್ರಿಗೆ, ತಂಗಿಯಂದ್ರಿಗೆ ಅಷ್ಟೇ ಗೌರವ ಕೊಡ್ತಾರ ಏನೋ, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತವ್ರ ಹತ್ರ. ಮತ್ತೆ ಅವರಿಗೆ ಅಕ್ಕಿ ಬಿಡಿ ಉಪ್ಪು ಸಹ ಮನೆಗೆ ಕೊಂಡೋಗಿ ಗೊತ್ತಿರ್ಲಿಕ್ಕಿಲ್ಲ ಅಂತವ್ರವರು. ಸೊ ಅದು ನೇರವಾಗಿ ಸಂಘ ಪರಿವಾರದವರು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಆಯ್ತು, ಸಂಘಟನೆ ಆಯ್ತು, ಈ ಸಂಘಟನೆಗಳು ಯಾವುದಕ್ಕೆ ಆಕ್ರೋಶಗೊಂಡದ್ದು? ಯಾವುದಕ್ಕೆ ಇವರ ಆಕ್ರೋಶ ಎಲ್ಲಿತ್ತು? ನಮ್ಮ ಯುವಕರು ಇಷ್ಟು ಇವರ ಸಂಘಟನೆಯಲ್ಲಿ ಇದ್ದವರು ಸತ್ತೋದ್ರಲ್ಲ, ಆವಾಗ ಇವರ ಆಕ್ರೋಶ ಎಲ್ಲಿತ್ತು? ಬರೇ ಒಂದು ಮೆರವಣಿಗೆ ಮಾಡಿ ಶವಯಾತ್ರೆ ಮಾಡಿ ಅಲ್ಲೇ ಮುಗಿಸುದ ಆಕ್ರೋಶ ಅಲ್ಲೇ ಮುಗಿತದ? ಅದು ನನ್ನ ಪ್ರಶ್ನೆ. ಅಲ್ಲ, ಇಲ್ಲಿ ನೇರವಾಗಿ ಸಂಘ ಪರಿವಾರ ಅಂತಲ್ಲ, ಬೇರೆ ಆಯ್ತು, ಸಂಘಟನೆಗಳು ಈ ಸಂಘಟನೆಗಳು ಯಾವುದೇ ಧರ್ಮದ ಸಂಘಟನೆಗಳು ಒಂದು ರಾಜಕೀಯ ಪಕ್ಷಕ್ಕೆ ಅದು ಸಪೋರ್ಟಿವ್ ಆಗಿರ್ತದೆ, ಯಾವುದೇ ಧರ್ಮದಲ್ಲಿ ಆಗಿರ್ಲಿ.
SDPI ಆಗಿರಲಿ ಅಥವಾ ಬೇರೆ ಹಿಂದೂ ಸಂಘಟನೆಗಳಾಗಿರಲಿ, ಯಾವುದೋ ಒಂದು ಪಕ್ಷ ಅದಕ್ಕೆ ಸಪೋರ್ಟ್ ಮಾಡುವಂಥದ್ದಾಗಿರ್ತದೆ. ಆ ಪಕ್ಷದ ಹಿಂದೆ ಯಾರಿದ್ದಾರೆ ಅದನ್ನು ನಾವು ತಿಳ್ಕೊಳ್ಬೇಕು. ಎಸ್, ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ನೀವು ಹೇಳಿರುವಂಥದ್ದು ಸಂಘ ಪರಿವಾರ ಸೇರಿದ ಬಿಲ್ಲವ ಯುವಕರುಗಳು, ಬಿಲ್ಲವ ಅಂತ ನಾನು ಅಂದ್ರೆ ಒಟ್ಟು ಯುವಕರುಗಳು ಇಲ್ಲಿ ಹಾಳಾಗ್ತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಯುವಕರು ಅಥವಾ ಬಿಲ್ಲವ ಯುವಕರು ಇವತ್ತು ದಾರಿ ತಪ್ತಾ ಇದ್ದಾರೆ ಅಂತ ಅನ್ನುವಂಥದ್ದು. ಖಂಡಿತ. ಯಾಕೆ ಪ್ರತಿಭಾ ಕುಳವರಿ ಈಗ ಆ ಕಾಳಜಿ ಬಂತು? ನನಗೆ ಯಾವಾಗ್ಲೂ ಈ ಕಾಳಜಿ ಇತ್ತು. ನಾನು ಒಂದು ಹಿಂದುಳಿದ ವರ್ಗದ ಮಹಿಳೆಯಾಗಿ ಯಾವಾಗ್ಲೂ ಈ ಕಾಳಜಿ ನನ್ನಲ್ಲಿತ್ತು. ನಾನು ಎಷ್ಟೋ ನಮ್ಮ ಬಿಲ್ಲವ ಸಂಘಟನೆಗಳಲ್ಲಿ ನಾನು ನಮ್ಮ ಯುವಕರಿಗೆ, ನೀವು ಯೂಟ್ಯೂಬ್ ಅಲ್ಲಿ ಹಾಕಿ ನೋಡಿದ್ರೆ ಗೊತ್ತಾಗ್ತದೆ, ಯೂಟ್ಯೂಬ್ ಅಲ್ಲಿ ನಮ್ಮ ಬಿಲ್ಲವ ಅಸೋಸಿಯೇಷನ್ಸ್ ಹಲವಾರು ಕಾರ್ಯಕ್ರಮಗಳು ಈ ಯುವಕರನ್ನು ಸ್ಟ್ರೀಮ್ ಲೈನ್ ತರಲಿಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು. ಅಲ್ಲಿ ನಾನು ರಿಸೋರ್ಸ್ ಪರ್ಸನ್ ಆಗಿ ಹೋಗಿ ಅವ್ರಿಗೆ ಎಷ್ಟೋ ಸಲ ಮಾರ್ಗದರ್ಶನ. ಶರತ್ ಮಾಡಿವಾಳ ಅಂತವರು ಇದ್ದಾರೆ, ದೀಪಕ್ ರಾವ್ ಅಂತವರು ಇದ್ದಾರೆ, ಅವರು ಕೂಡ ಮಾಡಿದ್ದಾರೆ. ಅವರು ಬಿಲ್ಲವರಲ್ಲ, ನೀವು ಕೇವಲ ಬಿಲ್ಲವರು ಮಾತ್ರ. ಈಗ ಕ್ವೆಶ್ಚನ್ ಕೇಳಿದ್ರು ನೀವು ಬಿಲ್ಲವರ ಬಗ್ಗೆ, ಬಿಲ್ಲವು ಹುಡುಗರನ್ನು ನೀವು ಇಷ್ಟರವರೆಗೆ ಯಾಕೆ ಸರಿ ಮಾಡ್ಲಿಕ್ಕೆ ನೋಡಿಲ್ಲ ಅಂತ ಹೇಳಿ ನೀವು ಕ್ವೆಶ್ಚನ್ ಕೇಳಿದ್ರು. ಅದಕ್ಕೆ ನಾನು ನಿಮಗೆ ಉತ್ತರ ಕೊಟ್ಟದ್ದು. ಇಲ್ಲಿ ನಾನು ಬಿಲ್ಲವ ಅಂತ ನಾನು ಇನ್ನೊಂದ್ಸಲ ಹೇಳ್ತೇನೆ, ಬಿಲ್ಲವ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಟಾರ್ಗೆಟ್ ಆಗುವವರು ಬ್ಯಾಕ್ವರ್ಡ್ ಕಾಸ್ಟಿನವರು, ಹಿಂದುಳಿದ ವರ್ಗದವರು. ಇದು ಆಗಬಾರ್ದು ಅಂತ ನಾನು ಹೇಳೋದು. ಯಾಕಂದ್ರೆ ಈ ಹುಡುಗರನ್ನು ಬರೇ ರಾಜಕೀಯವಾಗಿ ಉಪಯೋಗಿಸಬಾರ್ದು. ಈ ಹುಡುಗರು ತಿಳ್ಕೊಳ್ಬೇಕು, ರಾಜಕೀಯವನ್ನು ಇವರು ಉಪಯೋಗ ಮಾಡ್ಕೊಳ್ಬೇಕು. ಈ ಹುಡುಗರು ರಾಜಕೀಯವನ್ನು ಉಪಯೋಗ ಮಾಡ್ಕೊಳ್ಬೇಕು ಅವರ ಏಳಿಗೆಗಾಗಿ. ಇದರಿಂದಾಗಿ ಅವರು ಬಲಿಯಾಗಿ ಅವರ ಪ್ರಾಣಗಳನ್ನು ಕಳ್ಕೊಳ್ಬಾರ್ದು. ಇದು ನನ್ನ ಕಾಳಜಿ. ಉಪಯೋಗಿಸ್ಲಿ, ಯಾವುದೇ ಪಕ್ಷದಲ್ಲಿರ್ಲಿ, ಯಾವುದೇ ಪಕ್ಷಕ್ಕೆ ಬೆಂಬಲ ಕೊಡ್ಲಿ, ಯಾವುದೇ ಪಕ್ಷಕ್ಕೆ ವೋಟ್ ಹಾಕ್ಲಿ, ಅದ್ರ ಬಗ್ಗೆ ನಾನು ಮಾತಾಡುದಿಲ್ಲ. ಅದು ಅವ್ರಿಗೆ ಬಿಟ್ಟ ಸ್ವಾತಂತ್ರ್ಯ. 18 ವರ್ಷ ಆಗಿರ್ತದೆ, ಅವ್ರಿಗೆ ಅಷ್ಟು ಬುದ್ಧಿವಂತಿಕೆ ಇರ್ತದೆ. ಬಟ್ ಅವರ ಪ್ರಾಣವನ್ನೇ ಕಳ್ಕೊಳ್ಳೋದು ಇದು ಸರಿಯಲ್ಲ ಅಂತ ಅನಿಸ್ತದೆ. ಯಾರ್ದೋ ಏಳಿಗೆಗಾಗಿ ಲೀಡರ್ ಅವನು ವೋಟ್ ಆಗ್ತದೆ, ಅವನು ಲೀಡರ್ ಆಗ್ತಾನೆ, ಮಿನಿಸ್ಟರ್ ಆಗ್ತಾನೆ, CM ಆಗ್ತಾನೆ, PM ಆಗ್ತಾನೆ, ಹೋದ್ರು ಅವರು. ಅವ್ರದ್ದು ರಾಜಕೀಯವೇ ಬೇರೆ, ಅದರಲ್ಲಿ ಅವ್ರಿಗೆ ಲಾಭ. ಈ ಹುಡುಗರಿಗೆ ಏನ್ ಲಾಭ ಇದೆ? ಎಸ್, ಈಗ ನೀವು ಕೂಡ ಒಂದು ರಾಜಕೀಯವಾದಂತ ವೇದಿಕೆಯಲ್ಲಿ ಈ ಮಾತನ್ನ ಹೇಳಿರುವಂತ ಮತ್ತೊಂದು ರಾಜಕೀಯ ಸಂಘಟನೆಯನ್ನ ನೀವು ಹೇಳಿದ್ದೀರಾ, ಪರಿವಾರದ ಮೇಲೆ ಅದನ್ನ ಅಪವಾದವನ್ನ ಹಾಕಿದ್ದೀರಾ ಅಂತ ಅನ್ನುವಂಥದ್ದು. ಹಾಗಾಗಿ ಸಹಜವಾಗಿ ಚರ್ಚೆಗಳು ಆಗ್ತವೆ, ವಿವಾದಗಳು ಆಗ್ತವೆ ಅಂತ ಅನ್ನೋದು ಗೊತ್ತಿರ್ಲಿಲ್ವೇ? ಇಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ ಬಹಳಷ್ಟು ವಿವಾದಗಳಾಗ್ತದೆ, ಅವರು ಆಕ್ರೋಶಗೊಳ್ತಾರೆ. ಆಯ್ತು, ನಿಮ್ಮ ಈ ಸ್ಟುಡಿಯೋ ಅಲ್ಲೇ ಇದೇ ಪ್ರಚಲಿತ ಕಾರ್ಯಕ್ರಮದಲ್ಲಿ ಎಷ್ಟೋ ಸಲ ನಾನು BJP ಅವರೊಟ್ಟಿಗೆ ಚರ್ಚೆಗೆ ಬಂದಾಗ ಇಂಥ ಮಾತುಗಳನ್ನು ನಾನು ತೆಗೆದಿದ್ದೆ, ಮಾತಾಡಿದ್ದೆ. ಆದ್ರೆ ಆವಾಗ ಯಾವತ್ತೂ ವಿವಾದ ಆಗ್ಲಿಲ್ಲ. ಬೇಕಿದ್ರೆ ಯೂಟ್ಯೂಬ್ ಅಲ್ಲೇ ನೋಡಿ ನೀವು, ಆ ಮಾತುಗಳಲ್ಲಿ ಇದೆ. ಇದಕ್ಕಿಂತ ಮೊದಲು ನಾನು ಹೇಳಿದ್ದೇನೆ, ಆವಾಗ ವಿವಾದ ಆಗ್ಲಿಲ್ಲ. ಮೇ ಬಿ ಅದೊಂದು ಚರ್ಚೆ ಇತ್ತ ಏನ, ಅವರು ಮಾತಾಡಿದ್ದಾರೆ, ನಾನು ಮಾತಾಡಿದ್ದೇನೆ. ಅಲ್ಲಿ ವೇದಿಕೆ ಇತ್ತು, ನಮ್ಮ ಪಕ್ಷದ ವೇದಿಕೆ. ಅಲ್ಲಿ ನಾನು ಮಾತಾಡಿದ್ದು, ಸ್ಪೀಚ್ ಮಾಡಿದ್ದು. ಮೇ ಬಿ ಒಕೇಶನ್ ಬೇರೆ ಇತ್ತ ಏನ, ಅದಕ್ಕೆ ಇದು ವಿವಾದಕ್ಕೆ ಕಾರಣ ಆಯ್ತಾ ಏನ. ಓಕೆ, ಅಂದ್ರೆ ಕಾರ್ಕಳದಲ್ಲೇ ಹೋಗಿ ಭಾಷಣವನ್ನು ಮಾಡಿದ್ದೀರಿ ನೋಡಿ. ನನಗೆ ಉದ್ದೇಶಪೂರ್ವಕವಾಗಿ ನಾನೊಂದು ಹೇಳ್ತೇನೆ, ನಾನು ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ. ಈ ರಾಜ್ಯದಲ್ಲಿ ನನಗೆ ಎಲ್ಲಿ ಸಹ ಹೋಗುವ ಅಧಿಕಾರ ಇದೆ, ಎಲ್ಲಿ ಸಹ ಹೋಗಿ ಮಾತಾಡುವ ಅಧಿಕಾರ ಇದೆ. ಹಾಗಾಗಿ ನಾನು ಕಾರ್ಕಳಕ್ಕೆ ಹೋಗ್ಬೇಕು, ನಾಳೆ ಬೇಕಿದ್ರೆ ನಾನು ಕುಂದಾಪುರಕ್ಕೂ ಹೋಗ್ತೇನೆ, ಬೇಕಿದ್ರೆ ನಾನು ಬೈಂದೂರಿಗೂ ಹೋಗ್ತೇನೆ, ಬೇಕಿದ್ರೆ ನಾನು ಮಡಿಕೇರಿಗೂ ಹೋಗ್ತೇನೆ. ಅದು ನನಗೆ ನನ್ನ ಪಕ್ಷಕ್ಕೆ ಬಿಟ್ಟ ವಿಚಾರ. ನನ್ನ ಪಕ್ಷ ನನ್ನನ್ನು ಎಲ್ಲಿ ಹೋಗ್ಲಿಕ್ಕೆ ಹೇಳ್ತದೆ ನಾನು ಹೋಗ್ತೇನೆ, ಭಾಷಣ ಮಾಡು ಅಂದ್ರೆ ಭಾಷಣ ಮಾಡ್ತೇನೆ. ಅಲ್ಲ, ಇತ್ತೀಚೆಗೆ ಕೆಲವು ನಾಯಕರುಗಳು, BJP ನಾಯಕರುಗಳು ಆಗಿರಲಿ ಅಥವಾ ಕಾಂಗ್ರೆಸ್ ನಾಯಕರುಗಳು ಬೇರೆ ಬೇರೆ ಹೇಳಿಕೆಗಳು, ಅಂದ್ರೆ ವಿವಾದವನ್ನು ಹುಟ್ಟಿಸುವಂತ ಹೇಳಿಕೆಯನ್ನು ನೀಡುತ್ತಾ ಬರ್ತಾ ಇದ್ದಾರೆ, ಒಂದಷ್ಟು ಪ್ರಚಾರವನ್ನ ಗಿಟ್ಟಿಸ್ತಾರೆ. ಪ್ರತಿಭಾ ಕುಳೈ ಅವರಿಗೂ ಈ ರೀತಿಯ ಪ್ರಚಾರವನ್ನ ಗಿಟ್ಟಿಸಿಕೊಳ್ಬೇಕು ಅಂತ ಯಾಕಿರ್ಲಿಕ್ಕಿಲ್ಲ? ಯಾಕೆ ನಾನು ಪೊಲಿಟಿಕಲ್ ಫುಲ್ ಟೈಮ್ ಅಂತ ತಗೊಳ್ಳಿಲ್ಲ. ಇದರಿಂದ ನನಗೆ ಪ್ರಚಾರ ಸಿಕ್ಕಿದೆ. ಪಾಲಿಟಿಕ್ಸ್ ಅಂದ್ರೆ ಇದೇ ರೀತಿ, ಒಂದ್ಸಲ ಅಪ್ರಿಸಿಯೇಷನ್ ಸಿಗ್ತದೆ, ಒಂದ್ಸಲ ಡಿಪ್ರಿಸಿಯೇಷನ್ ಸಿಗ್ತದೆ. ಸೊ ಎರಡನ್ನೂ ಸಮಾನವಾಗಿ ತಗೊಳ್ತೇನೆ. ಸೊ ನಾನೇನು ಪ್ರಚಾರಕ್ಕೆ ವಿವಾದ ಮಾಡ್ತಾರೆ. ನೆಕ್ಸ್ಟ್ ಇನ್ನು ನೋಡಿ, ಇನ್ನು ಮೇಯರ್ ಎಲೆಕ್ಷನ್ ಅಂತೂ ಇಲ್ಲ, ನನಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಮೇಯರ್ ಎಲೆಕ್ಷನ್ ಅಂತೂ ಇಲ್ಲ. ನೆಕ್ಸ್ಟ್ ಇನ್ನು ಎಲೆಕ್ಷನ್ ಬರುವಂತ ಸಮಯ, ಎಲ್ಲಿ ಸಹ ಸೀಟ್ ಖಾಲಿ ಇಲ್ಲ. ಸುದ್ದಿ ಇದೆ, ಸುರತ್ಕಲ್ ಮಹಿಳಾ ಕ್ಷೇತ್ರ ಆದ್ರೆ ಅದು ಖಂಡಿತವಾಗಿ ಆಗುದಿಲ್ಲ. ಅದು ನಿಮ್ಗೂ ಗೊತ್ತುಂಟು, ನನ್ಗೂ ಗೊತ್ತುಂಟು. ಈ ವರ್ಷ ಅಂತೂ ಶಾಸಕ ಅಂದ್ರೆ ವಿಧಾನಸಭಾ ಚುನಾವಣೆಗೆ ಕಣ್ಣಿಟ್ಟಿದ್ದಾರೆ ಪ್ರತಿಭಾ ಕುಳೈ. ನಾನೊಂದು ವಿಷಯ ಹೇಳ್ತೇನೆ ನಿಮ್ಗೆ, ಇಟ್ರೂ ತಪ್ಪಲ್ಲ, ಯಾಕೆಂದ್ರೆ ನಾನೊಂದು ರಾಜಕೀಯ ನಾಯಕಿ, ಇಟ್ರೂ ತಪ್ಪಲ್ಲ ಅಂತ ಹೇಳ್ತೇನೆ. ಆದ್ರೆ ಅದಕ್ಕೆ ಇನ್ನೂ ತುಂಬಾ ವರ್ಷ ಇದೆ. ಜನ ಇವತ್ತಾದನ್ನು ನಾಳೆ ಮರಿತಾರೆ. ಇನ್ನು ಅಷ್ಟು ವರ್ಷ ಕಾಯ್ಲಿಕ್ಕೆ, ಅಷ್ಟು ವರ್ಷದಲ್ಲಿ ನನ್ನನ್ನು ನೆನಪಿಟ್ಕೊಳ್ಳಿಕ್ಕೆ ನನಗೇನು ಇದು ಸರಿ ಅಂತ ಅನಿಸುದಿಲ್ಲ. ಏನೋ ಒಂದು ಸಮಯ ಸಂದರ್ಭ ಮಾತಾಡಿದೆ,
ವಿವಾದ ಅಂತ ವಿವಾದಾತ್ಮಕ ಹೇಳಿಕೆ ನಾನು ಕೊಡ್ಲಿಲ್ಲ. ಇದು ನನ್ನ ಮನಸ್ಸಲ್ಲಿ ಏನಿತ್ತು ಅದನ್ನು ನಾನು ಹೇಳಿದ್ದು, ನನ್ನ ಭಾವನೆಗಳನ್ನು ನಾನು ಹೇಳಿದ್ದು. ಇಡೀ ರಾಷ್ಟ್ರ ಮಟ್ಟದಲ್ಲಿರುವಂತಹ ಒಂದು ಸಂಘಟನೆನೇ ನೀವು ಹೇಳಿದ್ದೀರಿ, ಅದು ನನ್ನ ಆ ಒಪಿನಿಯನ್. ಸಂಘಕ್ಕೆ ಯುವಕರು ಸೇರಿದ್ರೆ ಅದು ನನ್ನ ಒಪಿನಿಯನ್ ಅನ್ನು ಹೇಳಿದ್ದು. ಸತ್ಯವನ್ನು ಹೇಳಿದ್ದೇನೆ, ಸತ್ಯವನ್ನು ಹೇಳಿದ್ದೇನೆ. ನಾನು ಎಷ್ಟು ಸತ್ಯವನ್ನು ಹೇಳಿದ್ದೇನೆ ಅಂತ ಹೇಳಿದ್ರೆ ಫೇಸ್ಬುಕ್ ಅಕೌಂಟ್ ಅಲ್ಲಿ ಹೋಗಿ ಅವರ ಆಕ್ರೋಶ ನೋಡುವಾಗ ನಿಮಗೆ ಗೊತ್ತಾಗ್ತದೆ ನಾನು ಎಷ್ಟು ಸತ್ಯ ಹೇಳಿದ್ದೇನೆ. ಯಾಕೆಂದ್ರೆ ಸತ್ಯ ಯಾವಾಗಲೂ ಖಾರ ಇರ್ತದೆ, ಸತ್ಯ ಯಾವಾಗಲೂ ಯಾರಿಗೂ ಕೇಳಲಿಕ್ಕೆ ಆಗುದಿಲ್ಲ ಅಂತ ಸತ್ಯವನ್ನು ನಾನು ಹೇಳಿದ್ದೇನೆ, ಧೈರ್ಯ ಮಾಡಿ ಹೇಳಿದ್ದೇನೆ. ಆ ಪ್ರತಿಕ್ರಿಯೆಗಳನ್ನು ನೋಡುವಾಗ ನಿಮಗೆ ಗೊತ್ತಾಗ್ತದೆ. ವೆರಿ ಹ್ಯಾಂಡ್ ಫ್ಯೂ ಹುಡುಗರು ಅಷ್ಟೇ, ಎಲ್ಲರೂ ಅಂತ ಹೇಳುದಿಲ್ಲ. ಅಲ್ಲ, ಎಲ್ಲ ಚುನಾವಣೆಗೆ ಹತ್ತಿರ ಬರ್ತಾ ಇದೆ, ಇದರಿಂದ ಪಕ್ಷ ಕೂಡ ಒಂಥರ ಮುಜುಗರಕ್ಕೆ ಒಳಗಾಗ. ಯಾಕೆ ಮುಜುಗರಕ್ಕೆ ಒಳಗಾಗೋದು? ಯಾಕೆ ಹಾಗಾದ್ರೆ ಬಿಜೆಪಿ ಅವರು ಮಾತಾಡ್ಲಿಕ್ಕೆ ಇಲ್ಲ, ಅಷ್ಟು ಮುಜುಗರ ಆಗುವಂತ ಮಾತುಗಳನ್ನು ಅವರು ಆಡಿದ್ದಾರೆ. ಯಾರೋ ಒಬ್ರು MP ಹೇಳ್ತಾರೆ ಜಿಲ್ಲೆಗೆ ಬೆಂಕಿ ಕೊಡ್ತಾರೆ ಅಂತ ಹೇಳಿ, ಇನ್ನೊಬ್ರು ಹೇಳ್ತಾರೆ ರಾಮ್ ಮತ್ತೆ ರಹೀಂ ಮಧ್ಯ ಎಲೆಕ್ಷನ್ ಆಗ್ತದೆ ಅಂತ ಹೇಳಿ. ಅವರಿಗೆ ಆಗ ಮುಜುಗರ ಆಗೋದಿಲ್ವಾ? ಈಗ ನಾನು ಹೇಳಿದಾಗ ಮಾತ್ರ ಮುಜುಗರ ಆಗುದು ನಮ್ಮ ಪಕ್ಷಕ್ಕೆ ಏನು ಮುಜುಗರ ಆಗಲಿಲ್ಲ. ಅದನ್ನು ಅವರು ಸಮರ್ಥಿಸಿದ್ದಾರೆ, ಇನ್ನೂ ಸಮರ್ಥಿಸ್ತಾರೆ. ಎಸ್, ಅಂದ್ರೆ ಅವರು ಫೇಮಸ್ ಆದ್ರು, ಈಗ ಪ್ರತಿಭಾ ಕುಳಾಯಿ ಕೂಡ ಫೇಮಸ್ ಆಗಿದ್ದಾರೆ ಅಂದ್ರೆ ಈ ರೀತಿಯ ಹೇಳಿಕೆಗಳಿಂದ ಅಂತ. ಅದಕ್ಕೆ ಸೊ ಇದನ್ನೇ ಎಲ್ಲೋ ಒಂದು ರಾಜಕೀಯಕ್ಕೋಸ್ಕರ ಮಾತಾಡ್ತಾ ಇದ್ದಾರೋ ಅಥವಾ ಪ್ರಚಾರ ಗಿಟ್ಟಿಸಲಿಕ್ಕೆ ಮಾತಾಡ್ತಾ ಇದ್ದಾರೋ ಅನ್ನುವಂಥ ಒಂದಷ್ಟು ಏನು ಮಾತುಗಳು ಕೂಡ ಬರ್ತಾ ಇದೆ. ಅದೆಲ್ಲ ಜನರ ಒಪಿನಿಯನ್, ಅದಕ್ಕೆ ನಾನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಜನ ಯಾವ ರೀತಿ ಅನ್ಕೊಳ್ತಾರೆ ಆ ರೀತಿ. ಎಸ್, ಇನ್ನು ಮುಂದೆ ಒಂದಷ್ಟು ಪ್ರಶ್ನೆಗಳನ್ನು ಮತ್ತೆ ಕೇಳಬೇಕು, ರಾಜಕೀಯ ವಿಚಾರಗಳು ಮತ್ತು ಪ್ರಸ್ತುತ ಕೆಲವೊಂದು ಹೇಳಿಕೆಗಳ ಬಗ್ಗೆಯೂ ಕೂಡ ಒಂದು ಪ್ರಶ್ನೆಗಳನ್ನು ಕೇಳಬೇಕು. ಒಂದು ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಈ ಒಂದು ಸಂವಾದ ಮುಂದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಪ್ರತಿಭಾ ಕುಳಾಯಿ ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ಅವರು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರತಿಭಾ ಅವರೇ, ಅಂದರೆ ಆಯಿತು, ಯುವಕರು, ಅದರಲ್ಲೂ ಕೂಡ ನಾನು ಹೇಳುವಂಥದ್ದು ಬಿಲ್ಲವ ಯುವಕರು ಇತ್ತೀಚಿನ ದಿನಗಳಲ್ಲಿ ಹೌದು ಕೊಲೆ ಪ್ರಕರಣಗಳಲ್ಲಿ ಅತಿ ಹೆಚ್ಚು ಹೆಸರು ಬರುವಂಥದ್ದು, ಕೊಲೆಗೀಡಾಗಿರುವವರು ಮತ್ತು ಕೊಲೆ ಮಾಡ್ತಾ ಇರುವಂಥ ಆರೋಪಿಗಳ ಸಾಲಿನಲ್ಲೂ ಕೂಡ ಬಿಲ್ಲವ ಯುವಕರು ಇದ್ದಾರೆ ಅಂತ ಅನ್ನುವಂಥದ್ದು. ಅಂದರೆ ಯಾಕೆ ಈ ರೀತಿಯಾಗಿ, ಅಂದರೆ ಇಡೀ ಒಂದು ಸಮುದಾಯದ ಅಥವಾ ಆ ಸಮುದಾಯದ ಸಂಘಟನೆಗಳಿವೆ, ಅವರಿಗೆ ಜಾಗೃತಿ ಹೇಳುವಂಥದ್ದು ಅಥವಾ ತಮ್ಮ ಯುವಕರನ್ನು ಆ ರೀತಿಯ ದಾರಿ ತಪ್ಪದಂತೆ ಮಾಡಬೇಕು ಅಂತ ಅನ್ನುವಂಥ ಜಾಗೃತಿ ಹುಟ್ಟಿಸಲಿಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಉಂಟು. ಯಾಕೆ ಪ್ರತಿಭಾ ಕುಳಾಯಿ ಒಬ್ಬರು ಹೋಗ್ತಾರೆ ಇದಕ್ಕೆ? ಇಲ್ಲ, ಒಂದು ನಿಮಿಷ. ಈಗ ಪ್ರತಿಭಾ ಕುಳಾಯಿಗೇನು ಜವಾಬ್ದಾರಿ ಇದೆ. ನನ್ನ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದು ಒಂದು ಹಿಂದುಳಿದ ವರ್ಗ ಮಹಿಳೆ ಎ ಕ್ಯಾಟಗರಿ ಬಂದದ್ರಿಂದ ನಾನು ಇವತ್ತು ಒಂದು ಕಾರ್ಪೊರೇಟರ್ ಆಗಿದ್ದೇನೆ. ಇವತ್ತು ಪ್ರತಿಭಾ ಕುಳಾಯಿ ಅಂತ ಹೇಳಿ ಗುರುತಿಸಿದ್ದೇನೆ, ಒಂದು ಬಿಲ್ಲವ ಮಹಿಳೆ ಅಂತ ಹೇಳಿ ನಾನು ಗುರುತಿಸಿದ್ದೇನೆ. ನನಗೂ ನನ್ನ ಸಮಾಜದ ಬಗ್ಗೆ ನನಗೂ ಕಾಳಜಿ ಇರಬೇಕು, ನನಗೂ ಜವಾಬ್ದಾರಿ ಇರಬೇಕು, ನನ್ನ ಬಾಂಧವರ ಬಗ್ಗೆ ನನಗೂ ಜವಾಬ್ದಾರಿ ಇರಬೇಕು. ಅದನ್ನು ನಾನು ಮಾಡ್ತಾ ಇದ್ದೇನೆ. ನಾನು ಮಾಡಬಾರ್ದು ಅಂತ ಏನಿಲ್ಲಲ್ಲ. ನಾನು ಬರೇ ಪ್ರತಿಭಾ ಕುಳಾಯಾಗಿ ಆ ಸಮಾಜಕ್ಕೆ ಹುಟ್ಟಿದವಳಾಗಿ ನಾನು ನನ್ನ ಕರ್ತವ್ಯವನ್ನು ನನಗೆ ಮಾಡಲಿಕ್ಕೆ ಯಾರು ನನ್ನನ್ನು ತಡಿಲಿಕ್ಕೆ ಇಲ್ಲ. ಯಾಕೆಂದ್ರೆ ಐ ಆಮ್ ಅ ಮೇಜರ್ ನಾವು. ಇಲ್ಲಿ ಸಾಮುದಾಯಿಕ ಮಟ್ಟದಲ್ಲಿ ಈ ರೀತಿಯ ಚರ್ಚೆಗಳು ಆಗದೇ ಇರುವಾಗ ಮತ್ತೆ ನೀವು ಹೇಗೆ ಹೇಳ್ತೀರಾ ನಮ್ಮ ಸಮುದಾಯದಲ್ಲಿ ಇದರ ಬಗ್ಗೆ ಪ್ರಯತ್ನಗಳನ್ನು ಮಾಡಲಿಲ್ಲ ಅಂತ? ಎಷ್ಟೋ ಪ್ರಯತ್ನಗಳು ಬೇರೆ ಬೇರೆ ರೀತಿಯಿಂದ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಿಂದ ನಮ್ಮ ಹುಡುಗರನ್ನು ಸಂಘಟನೆ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಒಂದು ಸಣ್ಣ ಉದಾಹರಣೆ, ಮೊನ್ನೆ ಆದಿತ್ಯವಾರ ಕುಳಾಯಲ್ಲಿ ನಡೆದಂತ ತುಳುನಾಡ ಬಿರುವೇರು ಅಂತ ಹೇಳಿ ಒಂದು ಸಂಘಟನೆಯನ್ನು ನಮ್ಮ ಹುಡುಗರು ಸೇರ್ಕೊಂಡು ಮಾಡಿದ್ರು. ಸಾವಿರಾರು ಜನ ಹುಡುಗರನ್ನು ಅವರು ಸೇರಿಸಿದ್ರು. ಸೊ ಇಂಥದ್ದೆಲ್ಲ ಕೆಲಸಗಳು ಆಗ್ತಾ ಇದೆ. ಇನ್ನು ಬರುವ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಹುಡುಗರು ಸಹ ಎಚ್ಚರಿಕೊಳ್ತಾರೆ. ಖಂಡಿತವಾಗಿ ಇಂಥ ಕೃತ್ಯಗಳಲ್ಲಿ ಅವರು ಭಾಗವಹಿಸುವುದಿಲ್ಲ. ನಾವು ಅಥವಾ ನಮ್ಮ ಸಮಾಜದಲ್ಲಿದ್ದ ಎಲ್ಡರ್ಲಿ ಪರ್ಸನ್ಸ್ ಇದನ್ನು ಕೈ ಹಾಕಿ ಇದನ್ನು ಮಾಡಿದ್ದಕ್ಕಿಂತ ನಮ್ಮ ಹುಡುಗರೇ, ನಮ್ಮ ಯುವಕರೇ ಮುಂದೆ ಬಂದು ಇಂಥ ಸಂಘಟನೆಗಳನ್ನು ಮಾಡಿ ಇದರಿಂದ ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗುವುದಂತಾದರೆ, ಅದು ನಮ್ಮ ಯುವಕರಿಗೆ ಒಳ್ಳೆಯದಾಗುವುದಂತಾದರೆ ಅದಕ್ಕಿಂತ ಬೇರೆ ಮಾತಿಲ್ಲಲ್ಲ. ಈಗ ನಮ್ಮಲ್ಲೂ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ. ಗುರು ಚಾರಿಟೇಬಲ್ ಟ್ರಸ್ಟ್ ಅಂತ ಇದೆ ನಮ್ಮ ಸಮುದಾಯದಲ್ಲಿ. ಇಲ್ಲಿ ಇವರು ಮಕ್ಕಳ ಎಜುಕೇಶನ್ಗೆ ತುಂಬಾ ಆದ್ಯತೆ ಕೊಡ್ತಾರೆ. ಈ ಯುವಕರನ್ನು ತಂದು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಅವರಿಗೆ ಜಾಗೃತಿ ಮೂಡಿಸ್ತಾರೆ. ಇಲ್ಲ, ಹಾಗಿದ್ರೆ ಇದೆಲ್ಲೋ ಒಂದು ರೀತಿಯ ಜಾತಿ ರಾಜಕಾರಣ ಅಂತ ಆಗುದಿಲ್ವೇ ಅಂತ ಅನ್ನುವಂಥದ್ದು. ನೋಡಿ, ಜಾತಿಯ ಆಧಾರದಲ್ಲಿ ಯುವಕರನ್ನ ಗುರುತಿಸಿರುವಂಥದ್ದು. ಜಾತಿ ಅಂತ ಅಲ್ಲ, ನಾನು ಜಾತಿ ಅಂತ ಹೇಳುದಿಲ್ಲ. ಆದ್ರೆ ನೋಡಿ, ಹಿಂದುಳಿದ ವರ್ಗ, ಬರೇ ನಮ್ಮ ಜಾತಿ ಅಂತ ನಾನು ಹೇಳುದಿಲ್ಲ, ಹಿಂದುಳಿದ ವರ್ಗದಲ್ಲಿ ಕುಲಾಲ್ಸ್ ಆಗಿರ್ಬೋದು ಅಥವಾ ಯಾವುದೇ ಕಮ್ಯುನಿಟಿ ಆಗಿರ್ಬೋದು, ನಾವು ಇನ್ನೂ ತುಂಬಾ ಹಿಂದೆ ಇದ್ದೇವೆ. ನಮ್ಮನ್ನು ಇನ್ನೂ ಎಲ್ಲೋ ಒಂದು ಕಡೆ ಇಟ್ಟಿದ್ದಾರೆ.
ಯಾರೋ ಅದ್ರ ಲಾಭ ತಗೊಳ್ತಾ ಇದ್ದಾರೆ. ನಾವು ಆ ರೀತಿ ಆಗ್ಬಾರ್ದು. ನಾವೆಲ್ಲರೂ ಒಟ್ಟಿಗೆ ಇರಬೇಕು. ನಮಗೂ ಎಜುಕೇಶನ್, ನಮಗೂ ಎಂಪ್ಲಾಯ್ಮೆಂಟ್, ಇದಕ್ಕೆಲ್ಲ ಹಿಂದೂಗಳು ನಾವೆಲ್ಲರೂ ಒಂದು ಅಂತ. ಹೌದು, ಅವ್ರು ಹೇಳುದು ಒಂದೇ. ಸಂಘ ಪರಿವಾರದಲ್ಲಿ ಹೇಳುವವರು ಹೌದು, ಎಲ್ಲ ಒಟ್ಟು ಸೇರ್ಲಿ, ಇವರ ಮಕ್ಕಳನ್ನು ತಂದು ಒಟ್ಟು ಸೇರಿಸ್ಲಿ. ಬರೇ ಬಂದು ಭಾಷಣ ಮಾಡಿ ಹೋಗುದಲ್ಲ. ಬರ್ತಾರೆ, ಭಾಷಣ ಮಾಡ್ತಾರೆ, ಹೋಗ್ತಾರೆ. ಕೇಸ್ ಆಗುದು ಯಾರ ಮೇಲೆ? ಹಿಂದುಳಿದ ವರ್ಗದ ಯುವಕನ ಮೇಲೆ ಅಲ್ಲಿ ಕೇಸ್ ಆಗುದು. ಜೈಲಿಗೆ ಹೋಗುದು ಯಾರು? ಹಿಂದುಳಿದ ವರ್ಗದ ಯುವಕ. ಅಲ್ಲಿ ಬಂದು ಭಾಷಣ ಮಾಡಿದ ಲೀಡರ್ ಹಿಂದುಳಿದ ಯುವಕ ಅಂತ ಹೇಳಬಹುದು. ಹೌದು, ಅವರು ಹಿಂದೂ ಯುವಕ. ಅಲ್ಲಿ ಹಿಂದೂಗಳ ರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನೋಡಿ, ನೀವು ಸ್ಟ್ರಾಟಜೀಸ್ ತೆಗೆದು ನೋಡಿ, ಅಥವಾ ನೀವು ಪೇಪರ್ ತೆಗೆದು ನೋಡಿ, ಯಾರು ಬಲಿ ಆಗ್ತಾ ಇದ್ದಾರೆ ಸ್ವಾಮಿ? ಯಾವ ಜಾತಿಯವರು ಬಲಿ ಆಗ್ತಾರೆ? ಜಾತಿ ರಾಜಕೀಯ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ. ನಾವೆಲ್ಲರನ್ನೂ ಪ್ರೀತಿಸ್ತೇವೆ, ನಮ್ಗೆಲ್ಲರೂ ಬೇಕು. ಮತ್ತೆ ನಾನು ಎಲೆಕ್ಷನ್ ಸ್ಪೀಚ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಒಂದು ಪ್ರತಿಭಟನೆ ಸಭೆಗೆ ನಾನು ಹೋಗಿದಂತ ಸಂದರ್ಭ. ಈ ಎಲ್ಲ ಸಂದರ್ಭ ನಡೆಯುವಂತ ಸಂದರ್ಭ. ಅಥವಾ ನಾನು ಬಿಲ್ಲವ ಕಮ್ಯುನಿಟಿಗೆ ನಮ್ಮ ಪಕ್ಷದಿಂದ ಬ್ರಾಂಡ್ ಅಂಬಾಸಿಡರ್ಸ್ ಅಲ್ಲ. ಓಕೆ, ಎಲ್ಲ ವಿವಾದಗಳು ಆಯಿತು. ಅಂದರೆ ಇಷ್ಟೆಲ್ಲ ಅದು ಸಾಮಾಜಿಕ ಜಾಲತಾಣದಲ್ಲಿ ಬಂತು, ಇನ್ನೇನೇನೋ ಮಾನ ಹಾನಿಕರಕವಾದಂಥ ಒಂದು ರೀತಿಯ ಕೆಲವು ಇದನ್ನು ಹೇಳಿಕೆಗಳನ್ನು ಕೂಡ ಇಲ್ಲಿ ಬಂದಿರುವಂಥದ್ದು. ಇವೆಲ್ಲ ನೋಡುವಾಗ ಇದು ಬೇಕಿತ್ತು ಅಂತ ಅನಿಸ್ತದ? ಅಂದರೆ ನೋಡಿ, ಮಾತಾಡುವವರು ಮಾತಾಡ್ತಾ ಇರ್ತಾರೆ. ನನ್ನದೇ ಆದ ಒಂದು ಪರ್ಸನಾಲಿಟಿ ಇದೆ, ನನ್ನದೇ ಆದ ಒಂದು ಐಡೆಂಟಿಟಿ ಇದೆ. ಅದನ್ನು ಯಾರಿಗೂ ಅಳಿಸ್ಲಿಕ್ಕೆ ಆಗುದಿಲ್ಲ. ಮಾತಾಡುವವರು ಮಾತಾಡ್ತಾರೆ. ಯಾವಾಗ ಮಾತಾಡ್ತಾರೆ? ಹೊಟ್ಟೆ ಉರಿದಾಗ ಮಾತಾಡ್ತಾರೆ, ಕಿಚ್ಚಲ್ಲಿ ಮಾತಾಡ್ತಾರೆ. ಪ್ರತಿಭಾ ಕೂಡ ಹಾಗೆ ಇರ್ತಾರೆ. ನಾನು ಹಾಗೆ ಇರ್ತೇನೆ. ನನ್ನ ಪರ್ಸನಾಲಿಟಿ ಇದು. ನಾನು ಯಾರಿಗೆ ಬೇಕಾಗಿ ಚೇಂಜ್ ಆಗ ಅದೇ ಮಾತು, ಅದೇ ವಾದ, ಅದೇ ಭಾಷಣ. ನಂಗೆ ಅದು ಸರಿ ಅಂತ ಕಂಡ್ರೆ ಅದನ್ನೇ ಮಾತಾಡ್ತೇನೆ ನಾನು. ಸರಿ ಅಂತ ಕಂಡ್ರೆ, ಮತ್ತೆ ಯಾರೋ ಟಿಕ್ಕಿಸ್ತಾರೆ ಅಂತ ಹೇಳಿ ಅದಕ್ಕೆ ಹೆದರಿ ಕೂತ್ಕೊಳ್ಳುವ ಹೆಣ್ಣು ನಾನಲ್ಲ. ಎಸ್ ಅಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಇದಕ್ಕೆ ಅಂದರೆ ನಿಮ್ಮ ಮಾತುಗಳು ಅಲ್ಲಿ ಒಂದಷ್ಟು ವೈರಲ್ ಆಗಿರುವಂಥದ್ದು, ಜೊತೆಗೆ ಮಾನಹಾನಿಕಾರಕವಾದಂಥ ಒಂದಷ್ಟು ಅಭಿಪ್ರಾಯಗಳಲ್ಲಿ ಬಂದಿರುವಂಥದ್ದು BJPಯವರೇ ಇರೋದು ಅಥವಾ ಅದರ ಹಿಂದೆ ಕಾಂಗ್ರೆಸ್ಸಿಗರು ಇರಬಹುದಾ? ನಾನು ಯಾರಿದ್ದಾರೆ ಅಂತ ನನಗೆ ಹೇಳಿಕೆ ಬರುವುದಿಲ್ಲ. ನಾನು ಈಗಾಗಲೇ ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡಿದ್ದೇನೆ. ಕಮಿಷನರ್ಗೆ ನಾನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ. ಅದರ ಬಗ್ಗೆ ಶ್ಯೂರ್ಲಿ ಬೇಗದಲ್ಲಿ ತನಿಖೆಗಳಾಗ್ತದೆ. ಆವಾಗ ಅವ್ರು ಯಾರು ಅಂತ ತಿಳಿತದೆ. ನೀವೇ ನೋಡ್ಬೋದು. ನೀವೇ ಹೋಗಿ ಅವರ ಪೇಜ್ಗೆ ಹೋಗಿ ನೋಡಿದ್ರೆ ಅವರು ಯಾವ ಸಂಘಟನೆಯಿಂದ ಬಂದಿದ್ದಾರೆ, ಅವರ ಬ್ಯಾಕ್ ಗ್ರೌಂಡ್ ಏನು ಅಂತ ನಿಮ್ಗೆ ಅಲ್ಲಿ ತಿಳಿತದೆ. ನಿಮ್ಮ ಪಕ್ಷದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳೆಲ್ಲ ಇವೆ ಇರಬಹುದು. ಆದ್ರೆ ನೀವು ಅವರ ಫೇಸ್ಬುಕ್ ಅಕೌಂಟ್ ಹೋಗಿ ನೋಡಿದ್ರೆ, ನನಗೆ ಕಮೆಂಟ್ ಮಾಡಿದವರ ಫೇಸ್ಬುಕ್ ಅಕೌಂಟ್ಗೆ ಹೋಗಿ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅವ್ರು ಯಾರು ಅಂತ. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾಗ್ತದೆ. ನಾವು ಜಾಸ್ತಿ ಏನು ಆ ಭಾಷೆಯಲ್ಲಿ ಬರೆದಿರಬಹುದು ನಿಮ್ಮ ಮೇಲೆ ಯಾವುದೋ ಒಂದು ಸಂಘಟನೆಯ ಅಕೌಂಟ್ ಅಲ್ಲಿ. ಈಗ ನಾನು ಒಂದು ಸಂಘಟನೆಗೆ ಸೇರಿರ್ತೇನೆ, ನನ್ನ ಫೇಸ್ಬುಕ್ ಅಕೌಂಟ್ ಆಗಿರ್ತದೆ. ಅದರಲ್ಲಿ ಯಾರೋ ಒಬ್ಬ ನಮ್ಮ ಪಕ್ಷದವನು ಹೋಗಿ ಟೈಪ್ ಮಾಡ್ಲಿಕ್ಕೆ ಸಾಧ್ಯನಾ? ಇದು ನನ್ನ ಪ್ರಶ್ನೆ. ಹಾಗಾದ್ರೆ ನೀವು ಹೇಳಿರುವಂತದ್ದು ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ ಅಂತನಾ? ಅಥವಾ ನೋಡಿ, ಇದು ರಾಜಕೀಯ. ನನ್ನ ಬೆನ್ನ ಹಿಂದೆ ಏನಾಗ್ತಾ ಇದೆ ನನಗೆ ಗೊತ್ತಿಲ್ಲ. ಇದರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಆದ್ರೆ ಅಲ್ಲಿ ನಮಗೆ ವಾಸ್ತವಿಕ ಕಾಣ್ತಾ ಇದೆ. ಫೇಸ್ಬುಕ್ ಅಲ್ಲಿ ಯಾರು ಬರ್ದಿದ್ದಾರೆ, ಏನನ್ನು ಬರ್ದಿದ್ದಾರೆ, ನನಗೇನು ಬೇಜಾರಿಲ್ಲ. ಅವರು ಹೆಂಗಸರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತ ಅದರಲ್ಲಿ ಗೊತ್ತಾಗ್ತದೆ. ಕೂಗ್ತಾರಲ್ಲ ಜೋರಾಗಿ, ಭಾರತ್ ಮಾತಾ ಕಿ ಜೈ ಅಂತ ಹೇಳಿ, ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ದೀರಿ. ಇಷ್ಟವರೆಗೆ ಕಾಂಗ್ರೆಸ್ ಪಕ್ಷದ ನಾನು ಪ್ರತಿ ಸಭೆಯಲ್ಲಿ ನಾನು ಹೇಳ್ತೇನೆ, ಭಾರತ್ ಮಾತೆ ನನ್ಗೂ ಭಾರತ್ ಮಾತೆನೆ, ಎಲ್ಲರಂತೆ ನನ್ಗೂ ಭಾರತ್ ಮಾತೆನೆ. ನಾನು ಇಂಡಿಯನ್ ಸಿಟಿಸನ್. ಭಾರತ್ ಮಾತೆ ಜೈ ಅಂತ ಹೇಳುವ ಅಧಿಕಾರ ನನಗೂ ಇದೆ, ನಿಮಗೂ ಇದೆ. ಬಿಜೆಪಿಯ ರಾಜಕೀಯವಂತ ಭಾಷಣಗಳಲ್ಲಿ ಭಾರತ್ ಮಾತಾ ಕಿ ಜೈ ಅಥವಾ ಒಂದೇ ನಾನು ಹೇಳ್ತೇನೆ, ಇಡೀ ಭಾರತ ದೇಶದಲ್ಲಿ ಪ್ರತಿಯೊಬ್ಬನಿಗೆ ಅಧಿಕಾರ ಇದೆ. ಎಲ್ಲಿಯಾದ್ರೂ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ದಿದ್ಯಾ? ಇಡೀ ಸಭೆಯಲ್ಲಿ ಪ್ರತಿಪಕ್ಷದವರು ಮಾತ್ರ ಒಂದೇ ಕಾಂಗ್ರೆಸ್ ನಾಯಕರುಗಳು ಅವರ ಹೇಳಿಕೆಗಳು, ಅವ್ರು ಏನ್ ಮಾತಾಡ್ತಾರೆ, ಪ್ರತಿಯೊಬ್ಬನನ್ನು ಕರೆದು ಹೀಗೆ ಮಾತಾಡುವಂತ ಹೇಳುವ ಅಧಿಕಾರ ನನಗೆ ಇಲ್ಲ. ನನಗೇನು ಅನಿಸ್ತದೆ ನಾನು ಅದನ್ನ ಹೇಳ್ತೇನೆ. ಪಕ್ಷದ ವಾದದ ಪ್ರಕಾರ ಇಲ್ಲ, ಇದು ಪ್ರತಿಭಾ ವೈಯಕ್ತಿಕವಾದಂತ ನಾನು ಹೇಳುದಿಲ್ಲ. ನಮ್ಮ ನಾಯಕರು ಬೇರೆಯವರು ಮಾಡಿರ್ಬಹುದು, ಮಾಡ್ತಾ ಇರಬಹುದು, ನಂಗೆ ಗೊತ್ತಿಲ್ಲ. ನಾನು ಮಾಡ್ತೇನೆ. ಐ ಆಮ್ ಆನ್ ಇಂಡಿಯನ್ ಸಿಟಿಸನ್. ಐ ಹ್ಯಾವ್ ದ ರೈಟ್. ನನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲಿಯಾದ್ರೂ ಬರ್ದಿದ್ಯಾ
ಇವರು ಮಾತಾಡಬಾರ್ದು, ಕ್ರಿಶ್ಚಿಯನ್ಸ್ ಹೇಳಬಾರ್ದು, ಹಿಂದೂಸ್ ಹೇಳಬಾರ್ದು, ಮುಸಲ್ಮಾನರು ಹೇಳಬಾರ್ದು, ಹೆಂಗಸರು ಹೇಳಬಾರ್ದು, ಏನಾದರೂ ಬರ್ದಿದ್ದೀರಾ? ಬರ್ದೇ ನಾನು ಹೇಳೋದಿಲ್ಲ, ಅಂಥದ್ದೇನಿಲ್ಲಲ್ಲ. ನನಗೆ ನನ್ನ ಭಾರತ ಮಾತೆಗೆ ಜೈ ಹೇಳುವ ಅಧಿಕಾರ ನನಗೂ ಇದೆ. ಬಿಜೆಪಿಯವರ ಸಭೆಯಲ್ಲಿ ಮಾತ್ರ ಮಾಡುದು, ಕಾಂಗ್ರೆಸ್ ಮುಖಂಡ ಆಗಿರುವಂತ ಸಭೆಯಲ್ಲಿ ಹೇಳಿದ್ರಿ ಅಂತ ಹೇಳಿ ನಿಮ್ಮ ಪಕ್ಷದ ಮುಖಂಡಗಳು ಇದನ್ನು ಪ್ರಶ್ನೆ ಮಾಡಿ ಯಾಕೆ ಮಾಡ್ತಾರೆ? ಅವರು ಭಾರತದಲ್ಲಿ ಹುಟ್ಟದವರಲ್ವಾ? ಅವ್ರು ಯಾಕೆ ಇಂಥ ಸಿಲ್ಲಿ ಕ್ವೆಶನ್ಸ್ ಅನ್ನು ನಮ್ಮ ಹತ್ರ ಕೇಳ್ತಾರೆ? ಅವರು ಭಾರತ ಮಾತಕ್ಕೆ ಜೈ ಹೇಳ್ತಾರೆ. ಅಲ್ಲಿ ಇದ್ದವರು ಎಲ್ಲರೂ ಭಾರತ ಮಾತಕ್ಕೆ ಜೈ ಅಂತ ಹೇಳಿದ್ರು. ಯಾರಾದ್ರೂ ನಾವು ಹೇಳುದಿಲ್ಲ, ನೀನು ಒಬ್ಳೆ ಹೇಳಂತ ಹೇಳಿದ್ರಾ? ಇಲ್ಲಲ್ಲ. ಹಾಗಾದ್ರೆ ಒಂದೇ ಮಾತ್ರ ಹೇಳುವಂತದ್ದು ಬಿಜೆಪಿಗರ ಮಾತ್ರ ಹೇಳುವಂತದ್ದಲ್ಲ, ಯಾರು ಹೇಳ್ಬೋದು. ಸಣ್ಣ ಮಗುವಿಂದ ಹಿಡಿದು ವೃದ್ಧನವರೆಗೆ ಯಾರು ಹೇಳ್ಬೋದು, ಭಾರತೀಯ ಆಗಿರ್ಬೇಕು ಅಷ್ಟೇ. ಎಸ್ ಎಸ್ ಎಸ್. ಇನ್ನಷ್ಟು ಮಾತುಗಳನ್ನು ಹೇಳಬೇಕು, ಇನ್ನಷ್ಟು ಪ್ರಶ್ನೆಗಳನ್ನ ಕೇಳಬೇಕು. ಒಂದು ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಈ ಸಂವಾದ ಮುಂದೆ. ಮತ್ತೊಮ್ಮೆ ಸ್ವಾಗತ. ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಹೌದು, ನನಗೂ ಬೇಸರ ಇದೆ. ಅಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮಾನಹಾನಿಕರವಾದಂಥ ರೀತಿಯ ಹೇಳಿಕೆಗಳನ್ನೆಲ್ಲ ಕೊಟ್ಟಿರುವಂಥದ್ದು, ಬರೆದಿರುವಂಥದ್ದು, ಅದು ಸರಿಯಾದಂಥ ರೀತಿಯಲ್ಲ. ಅದು ಬೇರೆ ಬೇರೆ ಪ್ರಕರಣಗಳಿಗೆ ನಾವು ನೋಡುವಾಗಲೂ ಕೂಡ ಹಾಕಿ. ಆದರೆ ಈ ಒಟ್ಟು ವಿವಾದವನ್ನು ಹೇಗೆ ತಗೊಳ್ತೀರಿ ನೀವು? ಪಾಸಿಟಿವ್ ಆಗಿ ತಗೊಳ್ತೀರಾ, ನೆಗೆಟಿವ್ ಆಗಿ ತೆಗೆದುಕೊಳ್ತೀರಾ? ನೋಡಿ, ನಾನು ಇದನ್ನು ಖಂಡಿತವಾಗಿ ಪಾಸಿಟಿವ್ ಆಗಿ ತಗೊಳ್ತೇನೆ. ಯಾಕೆಂದ್ರೆ ನಾನು ನನ್ನ ಹೇಳಿಕೆಯನ್ನು ಬೇಡಪ್ಪ ಸಾಕು ನನಗೆ, ಇಲ್ಲಪ್ಪ ಅಂಥದ್ದೇನಾಗಲಿಲ್ಲ. ಏನಾಗಿದೆ? ಏನೂ ಆಗಲಿಲ್ಲ. ನನ್ನ ಮನಸ್ಸಲ್ಲಿ ಏನಿತ್ತು, ಐ ಹ್ಯಾವ್ ದ ಫ್ರೀಡಮ್ ಆಫ್ ಸ್ಪೀಚ್. ಇಟ್ ಈಸ್ ಒನ್ ಆಫ್ ಮೈ ಫಂಡಮೆಂಟಲ್ ರೈಟ್ ವೆರ್ ಕಾನ್ಸ್ಟಿಟ್ಯೂಷನ್ ಹಸ್ ಗಿವನ್ ಮಿ. ನನ್ನ ಫಂಡಮೆಂಟಲ್ ರೈಟ್ ಅನ್ನು ನಾನು ಯೂಸ್ ಮಾಡಿದ್ದೇನೆ. ನನಗೆ ಹೆಂಗೆ ಅನಿಸ್ತದೆ ನಾನು ಅದನ್ನು ಹೇಳಿದ್ದೇನೆ. ಅದರಲ್ಲಿ ಯಾರಿಗೂ ಅದು ಕಾಂಟ್ರವರ್ಸಿ ಅನಿಸ್ತದೆ ಅಂತಂದರೆ ಅದು ಅವರ ಪ್ರಾಬ್ಲಮ್ ಅಲ್ಲ. ಈ ಹಿಂದೆ ಕೂಡ ಮೇಯರ್ ಚುನಾವಣೆ ಸಂದರ್ಭದಲ್ಲೂ ಕೂಡ ನೀವೊಂದಷ್ಟು ವಿವಾದವನ್ನ ಎಡೆ ಮಾಡಿದ್ರಿ. ದೊಡ್ಡ ನಾಯಕರ ಪ್ರಧಾನ ಕಾರ್ಯದರ್ಶಿಯಾಗಿ, ಯಾವುದು ಕಾರ್ಯದರ್ಶಿಯಾಗಿ, ಹೌದು, ಕಾಂಗ್ರೆಸ್ ಪ್ರಧಾನ. ಇದೀಗ ಮತ್ತೆ ಈ ಒಂದು ಹೇಳಿಕೆ, ಐ ವಾಸ್ ಒನ್ ಆಫ್ ದ ಕಾಂಪಿಟೇಟರ್ ಫಾರ್ ದ ಮೇಯರ್ ಅಷ್ಟೇ. ಐ ವಾಸ್ ಒನ್ ಆಫ್ ದ ಕಾಂಪಿಟೇಟರ್. ಪಕ್ಷ ನಿರ್ಧಾರ ಮಾಡಿತ್ತು ಯಾರಿಗೆ ಕೊಡಬೇಕು ಅಂತ ಹೇಳಿ, ಪಕ್ಷ ಕೊಟ್ಟಿತ್ತು. ಪಕ್ಷ ನನ್ನನ್ನೆಲ್ಲೂ ಬಿಟ್ಟು ಹಾಕಲಿಲ್ಲ. ಆ ಮೇಯರ್ ಎಲೆಕ್ಷನ್ ಆದ ಕೂಡಲೇ ನನಗೆ ಪಕ್ಷ ನನಗೆ ಬೇರೆ ಹುದ್ದೆಯನ್ನು ಕೊಟ್ಟಿತ್ತು. ಓಕೆ, ಪಕ್ಷ ನನಗೆ ಎಲ್ಲಿ ಸಹ ನನ್ನನ್ನು ಹಿಂದೆ ಇಡಲಿಲ್ಲ. ಪಕ್ಷ ನನ್ನನ್ನು ಅವರೊಟ್ಟಿಗೆ ಬೆಂಬಲಿಸ್ಕೊಂಡು ಹೋಗಿದೆ. ಸೊ ಅದು ವಿವಾದ ಅಂತ ನನಗೆ ಹೇಳಲಿಕ್ಕೆ ಬರುವುದಿಲ್ಲ. ಪಕ್ಷದಿಂದ ನನಗೇನು ಬೇಜಾರಿಲ್ಲ. ಪಕ್ಷ ಪ್ರತಿ ಸಲ ನನಗೆ ಸಪೋರ್ಟ್ ಮಾಡಿದೆ. ಪ್ರತಿ ಸಲ ನಾನು ಏನಾದರೂ ನನಗೆ ಅವರು ನನ್ನನ್ನು ಬಿಟ್ಕೊಡ್ಲಿಲ್ಲ. ಎಲ್ಲೂ ನಾನು ತಪ್ಪು ಮಾಡಲಿಲ್ಲ. ಅಲ್ಲ, ಎಲ್ಲೋ ಅವತ್ತು ಬೇಸರ ಆದಂತ ಪ್ರತಿಭಾ ಕೂಡ ಇವತ್ತಿಗೂ ಕೂಡ ಕವಿತಾ ಸನಿಲ್ ಜೊತೆಗೆ ಒಂದು ಭಿನ್ನಾಭಿಪ್ರಾಯವನ್ನ ಇಟ್ಟುಕೊಂಡಿದ್ದಾರೆ ಅಂತ ನೋಡಿ. ಅದು ವೈಯಕ್ತಿಕ ಭಿನ್ನಾಭಿಪ್ರಾಯ, ಯಾವುದಿದ್ರು ಅದು ವೈಯಕ್ತಿಕವಾಗಿದ್ದ ಭಿನ್ನಾಭಿಪ್ರಾಯ. ಬಟ್ ಪಕ್ಷ ಬರುವಾಗ ನಾವೆಲ್ಲರೂ ಪಕ್ಷದ ಅಂಡರಲ್ಲಿ ಇರುವಂತವರು. ಮತ್ತೆ ನಾನು ನನ್ನ ಫೇಟ್ ಮತ್ತೆ ಡೆಸ್ಟಿನಿಯನ್ನು ತುಂಬಾ ನಂಬ್ತೇನೆ. ನಾನು ಒಂದು ಲೆಕ್ಚರರ್ ಆಗಿದ್ದವಳು, ಎಷ್ಟೋ ವರ್ಷ ಲೆಕ್ಚರರ್ ಆಗಿ ಕೆಲಸ ಮಾಡಿದವಳು, ರಾಜಕೀಯದ ಗಂಧ ಗಾಳಿ ಇಲ್ಲದವಳು. ದೇವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದು, ನಾನಾಗಿ ಬಂದದಲ್ಲ, ದೇವರು ನನಗೆ ಅವಕಾಶ ಮಾಡಿದ್ದು. ಇನ್ನು ಮುಂದಕ್ಕೆ ನನಗೆ ಯಾವುದಾದ್ರೂ ಹುದ್ದೆಗಳು ಸಿಕ್ಕಬೇಕು ಅಂತಾದ್ರೆ ದೇವರು ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನನಗೆ ಸಿಕ್ಕುವುದಿಲ್ಲ ಅಂತಾದ್ರೆ ನಾನು ಏನೂ ಆಗುದಿಲ್ಲ. ಪ್ರತಿಭಾ ಕುಳಾಯಿ ಕಾರ್ಪೊರೇಟರ್ ಆಗಿರ್ಬೋದು, ಏನಿಲ್ಲಾದ್ರೂ ನನ್ನ ಮನೆಯಲ್ಲಿ ನನ್ನ 2 ಮಕ್ಕಳಿದ್ದಾರೆ, ಅವ್ರಿಗೆ ತಾಯಿ ಆಗಿರ್ಬೋದು. ಅಂತೂ ಈ ವಿವಾದದಿಂದ ಒಂದಷ್ಟು ಪ್ರಮೋಷನ್ ಪಡ್ಕೊಂಡಿದ್ದೀರಿ. ಅದು ನೀವು ಹೇಳ್ತಾ ಇದ್ದೀರಿ. ನನ್ನ ಲೈಫ್ ಅದೇ ರೀತಿ ಇದೆ, ನಾರ್ಮಲ್ ಆಗಿದೆ. ಕಾರ್ಪೊರೇಟರ್ ಆಗಿದ್ದೇನೆ, ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿದ್ದೇನೆ, ಮಕ್ಕಳಿಗೆ ತಾಯಿ ಆಗಿದ್ದೇನೆ, ಗಂಡನಿಗೆ ಹೆಂಡತಿ ಆಗಿದ್ದೇನೆ, ಅದೇ ರೀತಿ ಇದ್ದೇನೆ. ನೀವು ಹೇಳ್ತಾ ಇದ್ದೀರಿ ಪ್ರಮೋಷನ್ ಸಿಕ್ಕಿದೆ ಅಂದ್ರೆ ಖುಷಿ ಆಯ್ತು ಹೇಳಿ, ನೀವು ಹೇಳಿದಕ್ಕೆ. ಹಾಗಾದ್ರೆ ನಾನು ಇನ್ನಷ್ಟು ಅದನ್ನು ಪಾಸಿಟಿವ್ ಆಗಿ, ಕವಿತಾ ಸನಿಲ್ ಅವರಿಗೆ ನೀವು ಪ್ರತಿಸ್ಪರ್ಧಿ ಅನ್ನುವ ರೀತಿ ನಾನು ಖಂಡಿತವಾಗಿ ಯಾರಿಗೂ ಪ್ರತಿಸ್ಪರ್ಧಿ ಅಲ್ಲ. ನಾನು ಪ್ರತಿಭಾ ಕುಳಾಯಿ, ನನಗೆ ನನ್ನದೇ ಆದ ಒಂದು ಐಡೆಂಟಿಟಿ ಇದೆ. ನಾನು ಯಾರಿಗೂ ಪ್ರತಿಸ್ಪರ್ಧಿ ಅಲ್ಲ. ಅವ್ರು ಎಷ್ಟೇ ದೊಡ್ಡವರಾಗ್ಲಿ, ಎಷ್ಟೇ ನನ್ಗಿಂತ ಕೆಳಗೆ ಇರಲಿ ಮೇಲೆ ಇರಲಿ, ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ನಾನು ಪ್ರತಿಭಾ ಕುಳಾಯಿ, ನನ್ನದೇ ಆದ ಒಂದು ಚಾಪ್ ಇದೆ, ನನ್ನದೇ ಆದ ಒಂದು ಪರ್ಸನಾಲಿಟಿ ಇದೆ, ನನ್ನದೇ ಆದ ಒಂದು ಪಾಸಿಟಿವ್ಸ್ ಇದೆ, ನನ್ನದೇ ಆದ ಒಂದು ನೆಗೆಟಿವ್ಸ್ ಇದೆ. ಅದನ್ನೆಲ್ಲ ಇಟ್ಕೊಂಡು ನಾನು ನನ್ನ ಪರ್ಸನಾಲಿಟಿಯನ್ನು ಬೆಳೆಸಿದ್ದೇನೆ. ನನಗೆ ಯಾರ ಭಯ ಇಲ್ಲ, ಯಾರು ನನಗೆ ಕಾಂಪಿಟೇಟರ್ ಅಂತ ಅನಿಸುವುದಿಲ್ಲ. ಮುಂದೆ ದೂರು ಕೊಟ್ಟಿದ್ದೀರಿ, ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಹೌದು, ಯಾರ್ಯಾರು ಸಾಮಾಜಿಕ ಜಾಲತಾಣದಲ್ಲಿ ಆ ರೀತಿಯಾಗಿ ಬರೆದಿದ್ದಾರೆ ಅವರ ವಿರುದ್ಧನೂ ಕೂಡ. ಮುಂದೆ ಏನು ಅಂತ? ಮುಂದೆ ಏನಿಲ್ಲ, ಕಾನೂನಲ್ಲಿ ಏನು ಕ್ರಮ ತಗೊಳ್ತಾರೆ ಅದು ಕಾನೂನಾತ್ಮಕವಾಗಿ ನಡೀತಾ ಇರ್ತದೆ. ನನಗೆ ಪರ್ಸನಲಿ ಆಗಿ ಯಾವ ಹುಡುಗರ ಮೇಲೆ ಗ್ರಡ್ಜ್ ಇಲ್ಲ, ಯಾವ ಹುಡುಗರ ಮೇಲೆ ದ್ವೇಷ ಇಲ್ಲ, ಖಂಡಿತವಾಗಿ ಇಲ್ಲ. ಯಾಕೆಂದ್ರೆ ನೋಡಿ, ಅವರ ಮನಸ್ಥಿತಿ ಹಾಗಿದೆ.
ಮೇ ಬಿ ಅವ್ರಿಗೆ ಸರಿಯಾದ ಲೀಡರ್ಸ್ ಇಲ್ಲ ಅವ್ರಿಗೆ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ, ಅಥವಾ ಅವರ ಮನೆಯಲ್ಲೇ ಆ ರೀತಿ ಬೆಳೆಸಿದ್ದಾರೆ ಅವರನ್ನು, ಅಪ್ಪ ಅಮ್ಮ ಅಕ್ಕ ತಂಗಿ ಅಮ್ಮನಿಗೆ ರೆಸ್ಪೆಕ್ಟ್ ಕೊಟ್ಟೇ ಗೊತ್ತಿಲ್ಲ, ಆ ಭಾಷೆಗಳಲ್ಲೇ ಅವರನ್ನು ಕರಿತಾ ಇರ್ಬೋದು ಮನೆಯಲ್ಲಿ. ಇಂಥ ಸಂದರ್ಭ ಬಂದಾಗ ಒಂದು ರೀತಿ ಆತಂಕ ಅಥವಾ ಹೆದರಿಕೆಗಳು ಏನಾದ್ರು? ಯಾಕೆ ಹೆದರಿಕೆ? ನೋಡಿ, ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು, ಸಾಯುವುದು ಹುಟ್ಟುವುದು ದೇವರ ಕೈಯಲ್ಲಿ ಇರುವಂಥದ್ದು. ಹೆದರುದಂಥದ್ದು ಏನಿದೆ? ಸಾಯ್ಲಿಕ್ಕಿದ್ರೆ ನಾವು ಹೇಗೂ ಸಾಯ್ತೇವೆ. ಸಾಯ್ಲಿಕ್ಕಿದ್ರೆ ಇಲ್ಲಿ ಸ್ಟುಡಿಯೋ ಅಲ್ಲಿ ಕೂತ್ಕೊಂಡು ಕರೆಂಟ್ ಶಾಕ್ ಆಗಿ ಇಲ್ಲೂ ನಾನು ಸಾಯ್ಬಹುದು. ಹೆದರಿಕೊಳ್ಳೋ ಹುಡುಗಿ ನಾನಲ್ಲ. ಸಾಯ್ಲಿಕ್ಕಿದ್ರೆ ಸಾಯುವುದು. ದೇವರು ಯಾವಾಗ ಹೇಳಿದಾನೆ ಅದೇ ದಿನ ಸಾಯುವುದು ನಾನು. ಖಂಡಿತವಾಗಿ ಯಾವ ರೀತಿ ಆತಂಕ ನನಗೆ ಆಗಲಿಲ್ಲ, ಆಗುವುದೂ ಇಲ್ಲ, ಯಾವುದಕ್ಕೂ ಆತಂಕ ಆಗುವುದಿಲ್ಲ. ಯಾಕೆಂದ್ರೆ ನಾನು ಒಂದು ಎಜುಕೇಟೆಡ್ ಹುಡುಗಿ, ನಾನೊಂದು ಮಾಡರ್ನ್ ಹುಡುಗಿ, ನಾನೊಂದು ಸ್ವಾಭಿಮಾನಿ ಹುಡುಗಿ, ನಾನೊಂದು ಧೈರ್ಯವಂತೆ, ನನ್ನದೇ ಆದ ಒಂದು ಪರ್ಸನಾಲಿಟಿ ಇದೆ, ನಾನು ಯಾರಿಗೂ ಹೆದರೋಳಲ್ಲ. ಓಕೆ, ಮುಂದೆ ವಿಧಾನಸಭಾ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಎಲ್ಲಾದರೂ ಪ್ರತಿಭಾ ಕುಳಾಯಿಯವರನ್ನು ಚುನಾವಣೆಗೆ ನಿಲ್ಲಬೇಕು ಅಂತ ಬಂದರೆ ಖಂಡಿತವಾಗಿ ನಾನು ನಿಲ್ತೇನೆ. ಯಾಕೆಂದ್ರೆ ಏನಾದರೂ ಕಣ್ಣಿಟ್ಟಿದ್ದೀರಾ ಯಾವುದಾದ್ರೂ ಕ್ಷೇತ್ರ? ಹಾಗೇನು ಕಣ್ಣಿಡ್ಲಿಲ್ಲ. ಯಾಕೆಂದ್ರೆ ಪ್ರತಿ ಒಂದು ಕ್ಷೇತ್ರದಲ್ಲಿ ನಮ್ಮದೇ ಆದ ಲೀಡರ್ಸ್ ಇದ್ದಾರೆ, ಮತ್ತೆ ಯಾರನ್ನು ತುಳಿದು ನನಗೆ ಮೇಲೆ ಹೋಗ್ಲಿಕ್ಕಿಲ್ಲ. ಸಮಯ ಸಂದರ್ಭ ಅವಕಾಶ ಬಂದಾಗ ಖಂಡಿತವಾಗಿ ನಾನು ಪ್ರತಿಯೊಂದಕ್ಕೂ ಆಕಾಂಕ್ಷಿ. ಎಸ್, ಓಕೆ. ಅಂತೂ ಈ ಒಟ್ಟು ವಿಚಾರ ಏನಿದೆ, ತಾವು ಹೇಳಿರುವಂಥ ಮಾತುಗಳೇನಿದೆ ಅದಕ್ಕೆ ತಾವು ಬದ್ಧರಾಗಿದ್ದೀರಿ ಅಂತ ಅನ್ನೋದು? ಖಂಡಿತವಾಗಿ ನಾನು ಬದ್ಧಳಾಗಿದ್ದೇನೆ. ಎಸ್, ಯಾವುದೇ ಯುವಕರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ, ಯುವಕರನ್ನು ದಾರಿ ತಪ್ಪಿಸಬಾರದು ಅಂತ ಅನ್ನೋದು ತಮ್ಮ ಮಾತಿನ ಅಷ್ಟೇ ಉದ್ದೇಶ. ಅದನ್ನು ತಾವು ಹೇಳ್ತಾ ಅವ್ರು ಯಾರಿಗೂ ಓಟ್ ಹಾಕ್ಲಿ, ಯಾವುದೇ ಪಕ್ಷಕ್ಕೆ ಬೆಂಬಲ ಕೊಡ್ಲಿ, ಯಾವುದೇ ಪಕ್ಷದವರಿಗೆ ಓಟ್ ಹಾಕ್ಲಿ, ಅದು ನನ್ನ ವಿಷಯ ಅಲ್ಲ. ಯುವಕರು ದಾರಿ ತಪ್ಪಬಾರ್ದು, ಅವರ ಪ್ರಾಣವನ್ನು ಕಳ್ಕೊಳ್ಬಾರ್ದು, ಅಷ್ಟೇ. ಎಸ್, ಪ್ರತಿಭಾ ಕುಳಾಯಿಯವರೇ, ಧನ್ಯವಾದಗಳು ನಮ್ಮ ಜೊತೆ ಮಾತಿಗೆ ಈ ಸಂದರ್ಭದಲ್ಲಿ ಸಿಕ್ಕಿದ್ದಕ್ಕೆ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಸೂಚಿಸಿದ್ದಕ್ಕಾಗಿ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆ ಮುಂದುವರಿತದೆ, ನೋಡ್ತಾರೆ.